ದಂಡವತ್ ಪ್ರಣಾಮ. ನನ್ನ ಭಾಷೆ ಕನ್ನಡ ಆದ್ರೂ ಲೆಕ್ಚರ್ ಕೊಡ್ಲಿಕ್ಕೆ ಅಥವಾ ಈ ಸ್ಪಿರಿಚುವಲ್ ಟಾಪಿಕ್ಸ್ ಮೇಲೆ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ನಾರ್ಮಲಿ ಇಲ್ಲಿ ಇಂಗ್ಲಿಷ್ ನಲ್ಲೇ ನಾವು ಪ್ರಚಾರ ಮಾಡ್ತಾ ಇದೀವಿ. ಬಟ್ ನಾನು ಯಾವ್ದಕ್ಕೂ ಪ್ರಯತ್ನ ಮಾಡ್ತೀನಿ. ಬಟ್ ಮಧ್ಯದಲ್ಲಿ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಸ್ವಲ್ಪ ಇದು ಗುರುಪ್ರಭುನು ನನಗೆ ಹೆಲ್ಪ್ ಮಾಡಿದ್ರೆ ದಟ್ ವಿಲ್ ಆಲ್ಸೋ ಬಿ ಗುಡ್. ಸೊ ಎಸ್ ಪ್ರಭುಜಿ, ನೀವು ಹೇಳಿ ಪ್ರಭುಜಿ, ನೀವು ಹೇಗೆ ಹೇಳ್ತೀರಾ ಅದು ನಮ್ಗೆ ಎಲ್ಲರಿಗೂ ಸ್ವೀಕಾರ ಪ್ರಭುಜಿ. ಅಚ್ಚಾ. ಸೊ ನನ್ಗೆ ದಿವ್ಯಗೋಪಾಲ್ ಪ್ರಭು ಯಾವಾಗ ಈ ತರ ಗುರುಪ್ರಭು ಇಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರಚಾರ ಮಾಡ್ತಾ ಇದಾರೆ ಆನ್ಲೈನ್ ಅಂದಾಗ ಬಹಳ ಖುಷಿ ಆಯ್ತು. ದಿಸ್ ಇಸ್ ದ ಬೆಸ್ಟ್ ಸರ್ವಿಸ್ ದಟ್ ವಿ ಕ್ಯಾನ್ ಡೂ ಟು ಸೇವ್ ದ ಹ್ಯುಮ್ಯಾನಿಟಿ ಫ್ರಮ್ ದ ಕ್ಲಚಸ್ ಆಫ್ ಕಲಿ. ಸೊ ಈ ನಾವು ಸಮಾಜ ಸೇವೆ ಅಂತ ಏನ್ ಹೇಳ್ತೀವೋ, ಎಲ್ಲರ ಮನಸ್ಸಿನಲ್ಲೂ ಸಮಾಜ ಸೇವೆ ಮಾಡಬೇಕು ಅಂತ ಇರತ್ತಲ್ಲ. ದ ಬೆಸ್ಟ್ ಸಮಾಜ ಸೇವೆ ನಾವು ಏನ್ ಮಾಡ್ಬೋದು ಅಂದ್ರೆ ಈ ಕೃಷ್ಣ ಭಾವನಾಮೃತದ ಪ್ರಚಾರ, ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳಿದ್ದಾರೆ, ಮತ್ತೆ ನಾವು ಭಗವಂತನನ್ನು ಏನೋ ರಿಯಲೈಸ್ ಮಾಡ್ಕೊಳ್ಳಿಕ್ಕೆ, ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಲಿಕ್ಕೆ ಈ ಎಸ್ಪೆಷಲಿ ಈ ಕಲಿಯುಗದಲ್ಲಿ ನಾವು ಯಾವ ಉಪಾಯವನ್ನು ಮಾಡಬೇಕು, ಇದನ್ನ ನಾವು ನಮ್ಮ ಸೊಸೈಟಿಗೆ ಹೇಳ್ಕೊಡೋದು ಎಲ್ಲದಕ್ಕಿಂತ ಬೆಸ್ಟ್ ಸರ್ವಿಸ್, ಬೆಸ್ಟ್ ಸೋಷಿಯಲ್ ಸರ್ವಿಸ್ ಅಲ್ವಾ. ಸೊ ಗುರುಪ್ರಭು ನಿಮಗೆ ಈ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದಾರೆ. ಅಂಡ್ ಐ ಆಮ್ ಟೋಲ್ಡ್ ದಟ್ ಎವ್ರಿ ಮಾರ್ನಿಂಗ್ ಈ ಪ್ರೋಗ್ರಾಮ್ ನಡೆಯುತ್ತಾ ಪ್ರಭು? ಆನ್ಲೈನ್ ಪ್ರಭುಜಿ ಎವರಿ ಪ್ರೋಗ್ರಾಮ್ ನಡೆಯುತ್ತೆ. ಆದ್ರೆ ಏಕಾದಶಿ ದಿವಸ ಸ್ಪೆಷಲ್ ಪ್ರಭುಜಿ, ಅಂದ್ರೆ ಎಲ್ಲ ಭಕ್ತರು ಬಂದು ಜಾಯಿನ್ ಆಗ್ತಾರೆ. ನಾರ್ಮಲಿ ಆದ್ರೆ ಒಂದು ಮಿನಿಮಮ್ ಭಕ್ತರು ಸೇರ್ತಾರೆ ಪ್ರಭುಜಿ. ಹರಿಕೃಷ್ಣ. ಬಹಳ ಸಂತೋಷ ಪ್ರಭು. ಸೊ ನಿಮ್ಮೆಲ್ಲರಿಗೂ ಭಗವಂತ ಕೃಷ್ಣ, ಶ್ರೀಮತಿ ರಾಧಾರಾಣಿಯ ಕೃಪೆ, ನಮ್ಮ ಗುರು ಪರಂಪರಾ ಕೃಪೆ ಇರ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಸೊ ನಾನು ನಿಮ್ಗೆ ಇವತ್ತು ಮೀಟ್ ಮಾಡಿ ಮಾತಾಡ್ತಾ ಇರೋದು, ದೇರ್ ಇಸ್ ನಥಿಂಗ್ ಸ್ಪೆಷಲ್ ಆನ್ ಮೈ ಸೈಡ್. ಇನ್ಫ್ಯಾಕ್ಟ್ ಇಟ್ ಈಸ್ ಸ್ಪೆಷಾಲಿಟಿ ಇಸ್ ಆನ್ ಯುವರ್ ಸೈಡ್. ನೀವು ಇಷ್ಟು ಭಕ್ತರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಇದನ್ನ ನೋಡೇ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಇದು ನನ್ನ ಮೇಲೆ ಇರೋ ಆಶೀರ್ವಾದ ಅಂತ ನಾನು ಸ್ವೀಕರಿಸಿ ಇವತ್ತಿನ ಏಕಾದಶಿ ಬಗ್ಗೆ ಮತ್ತೆ ಹಂಗೆ ಭಕ್ತಿ ಜೀವನದ ಬಗ್ಗೆ ಎಸ್ಪೆಷಲಿ ಒಂದು ಚಾಂಟಿಂಗ್ ಕೆಲವು ಮಾತನಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ, ಗುರು ಮಹಾರಾಜ್ ಮತ್ತೆ ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ ಈ ಸೆಷನ್ ಅನ್ನು ಶುರು ಮಾಡೋಣ. ಓಂ ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನಶಲಾಖಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೆನ್ನೆ ಒಂದು ಲೇಟ್ ನೈಟ್ ಪ್ರೋಗ್ರಾಮ್ ಇತ್ತು, ಹಾಗಾಗಿ ವಾಯ್ಸ್ ಇದಾಗಿದೆ, ಸಾರಿ ಅಬೌಟ್ ಇಟ್. ಸೊ ಇವತ್ತು ಇಟ್ಸ್ ಎ ವೆರಿ ವೆರಿ ಆಸ್ಪಿಷಿಯಸ್ ಡೇ. ಇವತ್ತು ಏಕಾದಶಿ ದಿನ. ಇದನ್ನ ಪವಿತ್ರೋಪಾನ ಏಕಾದಶಿ ಅಥವಾ ಪಿತ್ರದ ಏಕಾದಶಿ ಅಂತಾನು ಹೇಳ್ತಾರೆ. ಸೊ ನನಗೆ ಇವ್ರು ತಿಳಿಸಿದ್ದಾರೆ, ನೀವು ಎವ್ರಿ ಏಕಾದಶಿ ಈ ತರ ಮೀಟ್ ಮಾಡಿ ಎಕ್ಸ್ಟ್ರಾ ಲಾಂಗ್ ಸೆಷನ್ಸ್ ಇಟ್ಕೊಂತೀರಾ, ಮತ್ತೆ ಜಪ ಮಾಡ್ತೀರಾ, ಮತ್ತೆ ಏಕಾದಶಿ ಮಹಾತ್ಮೆ ಬಗ್ಗೆ ಕೇಳ್ತೀರಾ ಅಂತ. ದಟ್ಸ್ ವೆರಿ ವೆರಿ
ವಂಡರ್ಫುಲ್ ಅಂಡ್ ಆಸ್ಪಿಷಿಯಸ್. ಸೊ ಭಕ್ತಿವಿನೋದ್ ಠಾಕೂರ್ ಅವರು ಶರಣಾಗತಿ ಎನ್ನುವ ಭಜನ್ಸ್ ಅಲ್ಲಿ ಅವ್ರು ಹೇಳ್ತಾರೆ, ಮಾಧವತೀತಿ ಭಕ್ತಿ ಜನನಿ ಜಟನೆ ಪಾಲನ ಕೋರಿ. ಇದರ ಅರ್ಥ ಏನು ಅಂದ್ರೆ ಮಾಧವ ತಿಥಿ. ಸೊ ಏಕಾದಶಿ ಅನ್ನೋದು ಮಾಧವ ತಿಥಿ ಅಂದ್ರೆ ಯಾರು ಇದನ್ನ ಪಾಲನೆ ಕೋರಿ, ಯಾರು ಇದನ್ನ ಪಾಲನೆ ಮಾಡ್ತಾರೋ ಅವ್ರಿಗೆ ಭಗವಂತನ ಭಗವಂತನಲ್ಲಿ ಭಕ್ತಿ ಮತ್ತು ಭಗವಂತನ ಕೃಪೆ ಸಿಗುತ್ತದೆ ಅಂತ. ಸೊ ಏಕಾದಶಿ ವ್ರತ ಫಾಲೋ ಮಾಡೋದು ನಮ್ಮ ಭಕ್ತಿ ಜೀವನದಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಲಿಂಬ್ ಅಥವಾ ಅಂಗ ಅಂತ ಶಾಸ್ತ್ರ ಮತ್ತು ನಮ್ಮ ಆಚಾರ್ಯರು ಹೇಳಿದ್ದಾರೆ. ಸೊ ನಿಮಗಾಗ್ಲೇ ಏಕಾದಶಿಯ ಬ್ಯಾಕ್ಗ್ರೌಂಡ್, ಹೇಗೆ ಈ ಏಕಾದಶಿ ತಿಥಿ ಬಂತು ಅನ್ನೋದ್ರ ಬಗ್ಗೆ ನೀವು ಆಗ್ಲೇ ತಿಳ್ಕೊಂಡಿರ್ತೀರಾ ಅಂತ ನಾನು ಅಪೇಕ್ಷೆ ಮಾಡ್ತೀನಿ. ಸೊ ಆದ್ರಿಂದ ಸ್ಪೆಸಿಫಿಕಲಿ ಈ ಪವಿತ್ರೋಪಾನ ಏಕಾದಶಿಯ ಮಹಾತ್ಮೆ, ಈ ಏಕಾದಶಿ ಮಹಾತ್ಮೆ ಬುಕ್ ನಿಂದ ನಾವು ತಿಳ್ಕೊಳ್ಳೋಣ. ಸೊ ಯುಧಿಷ್ಠಿರ ಮಹಾರಾಜರು ಒಂದ್ಸತಿ ಭಗವಂತನಲ್ಲಿ ಕೇಳ್ತಾರೆ, ಈ ಲೈಟ್ ಫೋರ್ಟ್ ನೈಟ್ ಆಫ್ ದ ಮಂತ್ ಆಫ್ ಶ್ರಾವಣ, ಜುಲೈ ಆಗಸ್ಟ್ ಅಲ್ಲಿ ಬರುವ ಏಕಾದಶಿಯ ಮಹಾತ್ಮೆವೇನು ಅಂತ ತಿಳಿಸಿಕೊಡಿ ಅಂತ. ಆಗ ಭಗವಂತ ಹೇಳ್ತಾರೆ, ಒಂದು ಕಾಲದಲ್ಲಿ ಮಹಿಜಿತ ಅನ್ನುವ ರಾಜ ಇದ್ರಂತೆ. ಮಹಿಷ್ಮತಿಪುರಿ ಎನ್ನುವ ಒಂದು ರಾಜ್ಯವನ್ನು ಆಳ್ತಿದ್ರಂತೆ. ಅವರಿಗೆ ಅವರ ರಾಜ್ಯದಲ್ಲಿ ಎಲ್ಲಾ ತರಹದ ಸಮೃದ್ಧಿನೂ ಇತ್ತು. ಬಟ್ ಆದರೆ ಅವರಿಗೆ ಒಬ್ಬ ಮಗ ಇರ್ಲಿಲ್ಲ ಅವರಿಗೆ. ಸೊ ಪುತ್ರ ಸಂತಾನ ಇರ್ಲಿಲ್ಲ. ಸೊ ಅದೇ ಅವರಿಗೆ ಬಹಳ ಕೊರತೆ ಆಗಿತ್ತು. ಸೊ ಆದ್ರಿಂದ ಅವ್ರು ಏನೇನು ವ್ರತವನ್ನು ಮಾಡಿದ್ರು ಅವರಿಗೆ ಮಗನ ಸಂತಾನ ಪ್ರಾಪ್ತಿ ಆಗಿರ್ಲಿಲ್ಲ. ಆದ್ರಿಂದ ಅವರು ಬಹಳ ಬೇಸರ ಪಟ್ಕೊಂಡು ಅಲ್ಲಿ ಅವರ ರಾಜ್ಯದಲ್ಲಿರುವ ಋಷಿಮುನಿಗಳಿಗೆ ಹೇಳ್ತಾರೆ, ನಾನು ಯಾವ ಪಾಪ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ನನಗೆ ತಿಳಿದ ಪ್ರಕಾರ ಎಲ್ಲವನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದೀನಿ. ಬಟ್ ಆದರೆ ಒಂದು ಸಂತಾನ ಮಗನ ಪ್ರಾಪ್ತಿ ಆಗಿಲ್ಲ. ಆದ್ರಿಂದ ನನಗೆ ಈ ರಾಜ್ಯವು ಬೇಡ, ಏನು ಬೇಡ ಅಂತ ಅವರು ಒಂಥರ ಬಹಳ ದುಃಖದಲ್ಲಿ ಇದ್ರು. ಸೊ ಆಗ ಅವರ ಅಡ್ವೈಸರ್ಸ್, ರಾಜ ಋಷಿಗಳು ಯಾರಿದ್ರು ಅವರೆಲ್ಲ ಇದಕ್ಕೇನಾದ್ರು ಒಂದು ಸಮಸ್ಯೆಯನ್ನು ಹುಡುಕಬೇಕು ಅಂತ ಹೇಳ್ಕೊಂಡು ಅವರು ಅಲ್ಲಿ ಇಲ್ಲಿ ಹೋಗಕ್ಕೆ ಶುರು ಮಾಡ್ತಾರೆ. ಆಗ ಅವರಿಗೆ ಒಂದು ಫಾರೆಸ್ಟ್ ಅಲ್ಲಿ, ಒಂದು ವನದಲ್ಲಿ ಅವರು ಒಂದು ಲೋಮಶ ಮುನಿ ಅಂತ ದೊಡ್ಡ ಮಹಾ ಮುನಿಯ ಇದು ಸಿಗತ್ತೆ ಅವ್ರಿಗೆ, ಮೀಟ್ ಮಾಡ್ತಾರೆ ಅವ್ರನ್ನ. ಆಗ ಈ ಲೋಮಶ ಮುನಿ ಎಷ್ಟು ಗ್ರೇಟ್ ಅಂದ್ರೆ ಅವರು ಭಗವಂತನ ಬಹಳ ಒಳ್ಳೆಯ ಭಕ್ತರು. ಅಂಡ್ ಅವ್ರಿಗೆ ಒಂದು ವರ ಇರುತ್ತೆ. ಆ ವರ ಏನು ಅಂದ್ರೆ ಅವ್ರಿಗೆ ಎಷ್ಟು ಆಯುಷ್ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಅವ್ರಿಗೆ ಅವರ ದೇಹದ ಮೇಲೆ ಇರುವ ರೋಮಗಳು, ಎಲ್ಲಾ ರೋಮಗಳು ಬಿದ್ದು ಹೋದ ಮೇಲೆ ಅವ್ರಿಗೆ ಮರಣ ಆಗುತ್ತೆ ಅಂತ ಅವರಿಗೆ ಒಂದು ಆಶೀರ್ವಾದ ಇರುತ್ತೆ. ಬಟ್ ಅವರ ಒಂದೊಂದು ಕೂದಲು ಯಾವಾಗ ಬೀಳುತ್ತೆ ಗೊತ್ತಾ? ನಮ್ ತರ ಅಲ್ಲ, ಸುಮ್ನೆ ಬೆಳಗ್ಗೆ ಎದ್ರೆ ಆದ್ರೆ ಎಲ್ಲ ಕೂದಲು ಹೋಗ್ತಾ ಇರುತ್ತೆ, ಆ ತರ ಅಲ್ಲ. ಅವರು ಒಂದು ಕೂದಲು ಬೀಳ್ಬೇಕು ಅಂದ್ರೆ ಅದು ಒಂದು ಕಲ್ಪದ ಮೇಲೆ ಒಂದು ಕೂದಲು. ಅಂದ್ರೆ ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನ ಅಥವಾ ಒಂದು ರಾತ್ರಿ. ಸೊ ಬ್ರಹ್ಮನ ಒಂದು ದಿನ ಅಂದ್ರೆ 4.32 ಮಿಲಿಯನ್ ಇಯರ್ಸ್. ಅದಾದ ಮೇಲೆ ಒಂದು ಕೂದಲು ಅವರ ದೇಹದಿಂದ ಬೀಳುತ್ತೆ. ಸೊ ಆತರ ಒಂದೊಂದಾಗಿ ಬಿದ್ದು ಯಾವಾಗ ಅವರು ಪೂರ್ತಿ ಅವರ ಶರೀರದಲ್ಲಿ ಇರುವ ಕೂದಲೆಲ್ಲ ಬೀಳುತ್ತೋ ಅದಾದ್ಮೇಲೆ ಅವ್ರಿಗೆ ಮೃತ್ಯು ಬರುವ ವರ ಇರುತ್ತೆ. ಸೊ ನೀವು ಯೋಚನೆ ಮಾಡಬಹುದು ಅವರು ಎಷ್ಟು ಯುಗಗಳಿಂದ ಜೀವಂತವಾಗಿದ್ದಾರೆ ಅಂತ. ಸೊ ಅವ್ರು ಜೀವಂತವಾಗಿದ್ದು ಏನ್ ಮಾಡ್ತಾ ಇದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇನ್ನೊಂದು ಪ್ರಸಂಗದಲ್ಲಿ ಅವರು ಈ ಬಹಳ ಬಿಸಿಲಿನ ತಾಪದಲ್ಲಿ ಅವರು ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರೆ, ನಮ್ಮ ಹರೇ ಕೃಷ್ಣ ಮಹಾಮಂತ್ರದ ಜಪ. ಅಂದ್ರೆ ಅವ್ರು ಯಾವ್ದು ಶೇಡ್ ಶೆಲ್ಟರು
ಮಾಡ್ಕೊಂಡಿರಲ್ಲ. ಆಗ ನಾರದ ಮುನಿ ಮತ್ತೆ ಇನ್ನೂ ಅಷ್ಟು ಋಷಿಗಳು ಇದನ್ನ ನೋಡ್ಬಿಟ್ಟು ಅವರು, ಅರೆ ಯಾಕೆ ಇವ್ರು ಈ ತರ ಬಿಸಿಲಿನಲ್ಲಿ ಆ ಜಪ ಮಾಡ್ತಾ ಇದಾರೆ ಅಂತ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಅಪ್ರೋಚ್ ಮಾಡಿ. ಸೊ ಲೋಮಸ ಮಹರ್ಷಿಗಳೇ, ನೀವು ಒಂದು ಸಣ್ಣ ಕುಟೀರವನ್ನು ಯಾಕೆ ಕಟ್ಕೊಬಾರ್ದು? ಅದ ಇಷ್ಟು ಬಿಸಿಲಲ್ಲಿ ಯಾಕೆ ಕೂತ್ಕೊಂಡು ಇದ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಲೋಮಸ ಮುನಿಗಳು ಹೇಳ್ತಾರೆ, ಅಯ್ಯೋ ನನಗೆ ಒಂದು ಈ ಕುಟೀರವೆಲ್ಲ ಕಟ್ಲಿಕ್ಕೆ ಆ ಅಷ್ಟು ಸಮಯ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಸೊ ನೀವು ಯೋಚನೆ ಮಾಡಿ, ಯಾರ ಆಯುಷು ಆ ಇಟ್ ಇಸ್ ಸೋ ಲಾಂಗ್, ಯುಗ ಯುಗ ಅಷ್ಟು ದೊಡ್ಡ ಆಯುಷ್ ಅವ್ರು ಹೇಳ್ತಾ ಇದಾರೆ, ನನಗೆ ಒಂದು ಕುಟೀರ್ ಕಟ್ಕೊಳಕ್ಕೆ ಸಮಯ ವ್ಯರ್ಥ ಮಾಡ್ಲಿಕ್ಕೆ ನನ್ನ ಹತ್ರ ಸಮಯ ಇಲ್ಲ ಅಂತ. ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಬಹುದು ಅಂದ್ರೆ, ನಮ್ಮ ಭಕ್ತಿ ಜೀವನದಲ್ಲಿ ನಮಗೂ ಅಂತ ದೊಡ್ಡ ಆಯುಷ್ ಇರೋ ಋಷಿಗಳೇ ಹಿಂಗೆ ಹೇಳ್ಬೇಕಾರೆ, ನಮ್ಮ ಜೀವನದಲ್ಲಿ ನಾವು ಎಷ್ಟು ಕೇರ್ಫುಲ್ ಆಗಿರ್ಬೇಕು ನಮ್ಮ ಸಮಯವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಂತ ನಾವು ಯೋಚನೆ ಮಾಡ್ಬೇಕು. ನಮ್ಮಲ್ಲಿರುವ ಸಮಯ ತುಂಬಾ ಕಡಿಮೆ ಅಲ್ವಾ? ಅಂಥದ್ರಲ್ಲೂ ನಾವು ಸಮಯ ವ್ಯರ್ಥ ಮಾಡ್ತೀವಿ, ಭಕ್ತಿ ಸರಿಯಾಗಿ ಮಾಡುವುದಿಲ್ಲ, ಮತ್ತೆ ಜಪ ಮಾಡುವುದಿಲ್ಲ. ಸೊ ಇದು ಒಳ್ಳೇದಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ಭಾಗವತಮಲ್ಲಿ ಶ್ಲೋಕ ಬರುತ್ತದೆ, ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಸತಿ ಧಾವತೋ ಬಿಹಿ. ಏನು ಅಂದ್ರೆ, ನಾವು ಯಾವಾಗ ಭಗವಂತನ ಭಕ್ತಿಯನ್ನು ಮಾಡ್ತೀವೋ, ಭಗವಂತನ ಸೇವೆಯನ್ನು ಮಾಡ್ತೀವೋ, ಆಗ ಈ ದೇವತೆಗಳಲ್ಲಿ ಇರುವ ಈ ಒಳ್ಳೆ ಗುಣಗಳೆಲ್ಲ ಬಂದು ನಮ್ಮಲ್ಲಿ ಆಶ್ರಯವನ್ನು ಪಡೆಯುತ್ತದೆ. ಸೊ ಭಗವಂತನ ಭಕ್ತಿ ಮಾಡುವುದು, ಒಬ್ಬ ಭಕ್ತನ ಸ್ಥಾನ ಎಷ್ಟು ದೊಡ್ಡದು ಅಂದ್ರೆ, ಎಲ್ಲಾ ಒಳ್ಳೆ ಸದ್ಗುಣಗಳು ಅವನಲ್ಲಿ ಬಂದು ಆಶ್ರಯ ಪಡೆಯುತ್ತದೆ. ಸೊ ಇಷ್ಟು ಶ್ರೇಷ್ಠ ಭಗವಂತನ ಭಕ್ತಿ, ಭಗವಂತನ ಭಕ್ತಿ ಮಾಡುವುದು. ಸೊ ಈ ಎಲ್ಲಾ ಒಳ್ಳೆ ಗುಣಗಳು ಲೋಮಸ ಮುನಿಗಳಲ್ಲಿ ಇತ್ತು. ಸೊ ಆಗ ಇವರೆಲ್ಲ ಹೋಗಿ ಕೇಳ್ತಾರೆ ಅವರಿಗೆ, ಈ ತರ ನಮ್ಮ ರಾಜನಿಗೆ ಸಂತಾನ ಪ್ರಾಪ್ತಿ ಆಗ್ಲಿಕ್ಕೆ ಏನು ಯಾಕೆ ಆಗ್ತಾ ಇಲ್ಲ, ಏನು ಕಾರಣ ಅಂತ. ಆಗ ಲೋಮಸ ಮುನಿಗಳು ಅವರು ಧ್ಯಾನದಲ್ಲಿ ಅರ್ಥ ಮಾಡ್ಕೊಂಡು ಇವ್ರಿಗೆ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಈ ನಿಮ್ಮ ರಾಜ ಒಂದು ತಪ್ಪನ್ನು ಮಾಡಿದ್ರು. ಅವರು ಒಬ್ರು ಮರ್ಚೆಂಟ್ ಆಗಿದ್ರು. ಅವರು ಒಂದ್ಸತಿ ಹೀಗಾಯ್ತು, ಅವರಿಗೆ ಬಹಳ ಬಾಯಾರಿಕೆ ಆಯ್ತು ನೀರ್ ಕುಡಿಲಿಕ್ಕೆ. ಆಗ ಅವರು ಒಂದು ಪಾಂಡ್ ಹತ್ರ ಹೋದ್ರು. ಆಗ ನೀರ್ ಕುಡಿಬೇಕು ಅನ್ನೋ ಸಮಯದಲ್ಲಿ ಒಂದು ಹಸು ಮತ್ತು ಅದರ ಕರು ಎರಡು ಬಂದು ಅಲ್ಲಿ ನೀರ್ ಕುಡಿಲಿಕ್ಕೆ ಬಂತು. ಆಗ ಇವರು ಅದನ್ನ ದಬ್ಬಿ ಬಿಟ್ರು, ಹೋಗು ಆ ಕಡೆ, ನನಗೆ ನೀರ್ ಕುಡಿಬೇಕು ಅಂತ. ಸೊ ಈ ತರ ಮಾಡಿದ್ರ ಅದರ ಪಾಪಕರ್ಮದಿಂದ ಅವರು ರಾಜ ಆಗಿ ಹುಟ್ಟಿದ್ರು ಈ ಜನ್ಮದಲ್ಲಿ ಅವರಿಗೆ ಸಂತಾನ ಪ್ರಾಪ್ತಿ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಇದನ್ನ ಕೇಳಿ ಆ ಋಷಿಗಳು ಕೇಳ್ತಾರೆ, ಸೊ ಇದರ ಪರಿಹಾರವೇನು ಅಂತ. ಆಗ ಲೋಮಸ ಋಷಿಗಳು ಹೇಳ್ತಾರೆ, ಈ ತರ ಒಂದು ಬಹಳ ಶ್ರೇಷ್ಠವಾದ ಏಕಾದಶಿ ಬರುತ್ತಿದೆ, ಪುತ್ರದ ಏಕಾದಶಿ ಅಥವಾ ಪವಿತ್ರಪಾನ ಏಕಾದಶಿ ಅಂತ ಹೇಳ್ತಾರೆ. ಸೊ ಈ ಏಕಾದಶಿಯ ದಿನ ಅವರು ಈ ವ್ರತವನ್ನು ಪಾಲಿಸಿದರೆ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತದೆ. ನೀವೆಲ್ಲರೂ ಕೂಡ ಅವರ ಪರವಾಗಿ ಈ ವ್ರತವನ್ನು ಪಾಲಿಸಿ ಅದರ ಫಲವನ್ನು ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಸೊ ಏಕಾದಶಿ ವ್ರತ ಪಾಲಿಸುವುದು ಅಂದ್ರೆ ಏನು? ಏಕಾದಶಿ ದಿನ ನಾವು ಉಪವಾಸವನ್ನು ಮಾಡ್ತೀವಲ್ವಾ? ಉಪವಾಸ ಯಾಕೆ ಮಾಡುವುದು ಅಂದ್ರೆ, ಸುಮ್ಮನೆ ಬಾಡಿಲಿ ಬೆನಿಫಿಟ್ ಬರ್ಲಿಕ್ಕೆ ಅಥವಾ ಸ್ಲಿಮ್ ವೆಯ್ಟ್ ರಿಡಕ್ಷನ್ಗೆ ಅಲ್ಲ. ಅದೆಲ್ಲ ಆಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ. ಬಟ್ ಮುಖ್ಯವಾಗಿ ನಾವು ಯಾವ ವ್ರತವನ್ನು ಮಾಡಿದರೂ ಅದು ನಮಗೆ ಹರಿಭಕ್ತಿ, ಭಗವಂತನಲ್ಲಿ ನಮ್ಮ ಭಕ್ತಿಯನ್ನು ಪಡೆಯಲಿಕ್ಕೆ ನಾವು ಈ ಏಕಾದಶಿ ವ್ರತವನ್ನು ಪಾಲಿಸ್ತೀವಿ. ಅದರಿಂದ ನೋಡಿ, ನೀವು ಯಾವ ವ್ರತವನ್ನು ಮಾಡದಿದ್ದರೂ ಏಕಾದಶಿ ವ್ರತವನ್ನು ಮಾತ್ರ ಮಾಡಲೇಬೇಕು. ಇದು ಶಾಸ್ತ್ರದ
ಶಾಸ್ತ್ರದಲ್ಲಿ ಹೇಳಿರುವ ಇಂಜಂಕ್ಷನ್. ಇಟ್ ಇಸ್ ಅ ಮ್ಯಾಂಡೇಟರಿ ಡಿವೋಷನಲ್ ಪ್ರಾಕ್ಟಿಸ್. ಸಾಮಾನ್ಯವಾಗಿ ಎಸ್ಪೆಷಲಿ ನಮ್ಮ ಭಾರತೀಯರು, ನಮಗೆ ಈ ವ್ರತವನ್ನು ಪಾಲಿಸುವುದು ನಮ್ಮ ಕಸ್ಟಮ್ ಅಲ್ಲಿ ಆಲ್ರೆಡಿ ಇಟ್ ಇಸ್ ಬಿಲ್ಟ್ ಇನ್ ಅಲ್ವಾ. ಬಟ್ ಅದರ ಆ ಯಾಕೆ ಈ ವ್ರತವನ್ನು ಮಾಡ್ತೀವಿ ಆ ಅಂಡರ್ಸ್ಟ್ಯಾಂಡಿಂಗ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಇಲ್ಲ. ಸೊ ವ್ರತ ಮಾಡುವುದು ಅಂದರೆ ನಾರ್ಮಲಿ ಎಲ್ಲ ನಮ್ಮ ಭೌತಿಕ ಆಸೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ನಾವು ವ್ರತವನ್ನು ಮಾಡ್ತೀವಿ. ಅಂದ್ರೆ ಮೇ ಬಿ ಮಗ ಅಥವಾ ಮಗಳ ಮದ್ವೆ ಆಗ್ಲಿ ಅಂತ ಒಂದು ವ್ರತ ಪಾಲಿಸ್ತೀವಿ, ಅಥವಾ ನಮ್ಗೆ ಏನೋ ದುಡ್ಡಿನ ಸಮಸ್ಯೆ ಇರ್ಬೋದು, ಅದ ಪ್ರಾಬ್ಲಮ್ ಸಾಲ್ವ್ ಆಗಕ್ಕೆ ವ್ರತವನ್ನು ಪಾಲಿಸ್ತೀವಿ. ಈ ತರ ಅನೇಕ ಕಾರಣಕ್ಕೆ, ಬಟ್ ಎಲ್ಲ ಅದು ಭೌತಿಕ ಮೆಟೀರಿಯಲ್ ರೀಸನ್ಸ್ಗೆ ನಾವು ವ್ರತವನ್ನು ಪಾಲಿಸ್ತೀವಿ. ಬಟ್ ಶಾಸ್ತ್ರದ ಪ್ರಕಾರ ನಾವು ವ್ರತವನ್ನು, ತಪಸ್ಯವನ್ನು ಏನೇ ಮಾಡಬೇಕು ಅಂದ್ರೂ ಭಗವಂತ ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ, ಯತ್ ಕರೋಸಿ ಯದಾಸ್ನಾಸಿ ಯಜ್ಜುಸೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ ಅಂತ. ಅಂದ್ರೆ ನಾವು ಏನನ್ನೇ ಮಾಡಿದ್ರು ನಮ್ಮ ಜೀವನದಲ್ಲಿ ಅದನ್ನ ಭಗವಂತನಿಗೆ ಅರ್ಪಿಸಲು ನಾವು ಮಾಡಬೇಕು. ಭಗವಂತನ ಸಂತುಷ್ಟಿಗೋಸ್ಕರ, ಭಗವಂತನ ಕೃಪೆ ಪಡಿಲಿಕ್ಕೆ, ನಮ್ಮ ಭಕ್ತಿ ಜೀವನದಲ್ಲಿ ನಾವು ಮುಂದೆವರಿಬೇಕು ಅನ್ನುವ ಕೃಪೆ ಪಡಿಲಿಕ್ಕೆ ನಾವು ವ್ರತವನ್ನು ಪಾಲಿಸ್ಬೇಕು, ಏನೇ ತಪಸ್ಸನ್ನು ಮಾಡಿದ್ರು. ಸೊ ಏಕಾದಶಿ ಎನ್ನುವುದು ಇದು ಮಾಧವ ತಿಥಿ. ಯಾರು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ಕೃಷ್ಣ ಭಗವಂತನ ಕೃಪೆ, ಆಶೀರ್ವಾದ, ಭಕ್ತಿ ಸಿಗುತ್ತದೆ. ಸೊ ಈ ಕಾರಣಕ್ಕೋಸ್ಕರ ನಾವು ಏಕಾದಶಿಯನ್ನು ಮಾಡಬೇಕು. ಯಾವುದೇ ಭೌತಿಕ ಆಸೆಗಳನ್ನು ಪೂರೈಸ್ಕೊಳ್ಳಕ್ಕೆ ಈ ವ್ರತವನ್ನು ಮಾಡುವುದಲ್ಲ. ಸೊ ನೀವು ನಿಮ್ಮ ಜೀವನದಲ್ಲಿ ಯಾವ ವ್ರತ, 108 ವ್ರತಗಳಿದೆ ಅಲ್ವಾ, ಇದೆಲ್ಲ ವ್ರತಗಳು ಮೋಸ್ಟ್ಲಿ ನಮ್ಮ ವೇದಶಾಸ್ತ್ರದಲ್ಲಿ ಕರ್ಮಕಾಂಡ ಅಂತಾರಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ಕರ್ಮಕಾಂಡದಲ್ಲಿ ನಾವು ವೇದಗಳನ್ನು ಪಾಲಿಸಿ ಹೇಗೆ ನಾವು ಭೌತಿಕ ಉನ್ನತಿಯನ್ನು ಪಡೆಯಬಹುದು, ಆ ದೃಷ್ಟಿಯಿಂದ ಈ ವ್ರತಗಳನ್ನು ರೆಕಮೆಂಡ್ ಮಾಡಿದ್ದಾರೆ. ಬಟ್ ನಮಗೆ ನಮ್ಮ ಈ ಮಾನವ ಜನ್ಮದ ಗುರಿ ಯಾವಾಗ ನಮ್ಮ ನಮ್ಮ ಪರಮೋಧ್ಯೇಯ ಅಥವಾ ನಮ್ಮ ವಾಟ್ ಈಸ್ ದ ಬೆಸ್ಟ್ ಬೆನಿಫಿಷಿಯಲ್ ಥಿಂಗ್ ನಮಗೆ ಅಂತ ನಾವು ಯಾವಾಗ ಅರ್ಥ ಮಾಡ್ಕೊಂಡಿದೀವೋ, ಅದ ಅರ್ಥ ಆದ್ಮೇಲೆ ನಾವು ಆ ಕಾರಣವನ್ನು ಅದನ್ನು ಪೂರೈಸ್ಲಿಕ್ಕೆ ಮಾತ್ರ ನಮ್ಮ ಜೀವನವನ್ನು ಉಪಯೋಗಿಸ್ಕೊಬೇಕು. ನಮ್ಮ ಈ ಮನುಷ್ಯ ಜೀವನ, ಇಟ್ ಹ್ಯಾಸ್ ಟು ಬಿ ಯುಟಿಲೈಸ್ ಟು ಫುಲ್ಫಿಲ್ ದ ಪರ್ಪಸ್ ಆಫ್ ಹ್ಯೂಮನ್ ಲೈಫ್. ಅದರಿಂದ ಕೆಳಗೆ ಬೇರೆ ಯಾವ ಪರ್ಪಸ್ ನಾವು ಅದನ್ನ ಉಪಯೋಗಿಸ್ಕೊಂಡ್ರು ಆಗ ನಾವು ಮನುಷ್ಯ ಜೀವನವನ್ನು ನಡೆಸ್ತಿಲ್ಲ, ಪ್ರಾಣಿಗಳ ಜೀವನವನ್ನು ನಡೆಸ್ತಿದೀವಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ನಮ್ಮ ಪರೋಧರ್ಮ ಏನದು, ಅಹೈತುಕಿ ಅಪ್ರತಿಹತ ಭಕ್ತಿ ಕೃಷ್ಣ ಭಗವಂತನಲ್ಲಿ, ಇದನ್ನ ಪ್ರಾಪ್ತಿ ಪಡಿಲಿಕ್ಕೆ ನಾವು ಈ ಏಕಾದಶಿ ವ್ರತವನ್ನು ಪಾಲಿಸ್ಬೇಕು. ಸೊ ನಾವು ಉಪವಾಸ ಮಾಡುವುದರಿಂದ ನಮಗೆ ಆ ಸಮಯ ಉಳಿಯುತ್ತದೆ. ಆ ಸಮಯದಲ್ಲಿ ಏನ್ ಮಾಡಬೇಕು, ಆ ಸಮಯವನ್ನು ವ್ಯರ್ಥ ಮಾಡಬಾರದು. ನಾವು ಟಿವಿ ನೋಡ್ಕೊಂಡು ಅಥವಾ ಮೊಬೈಲ್ ಫೋನಲ್ಲಿ ಇನ್ನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಅದಿಲ್ಲ. ಆ ಸಮಯ ಏನ್ ಉಳಿಯುತ್ತೋ ಅದನ್ನ ನಾವು ಅದರಲ್ಲಿ ಜಪ ಮಾಡಬೇಕು. ಆ ಸಮಯದಲ್ಲಿ ಭಗವಂತನ ಕೀರ್ತನೆ, ಆರಾಧನೆ ಮಾಡಬೇಕು. ಆದ್ರಿಂದ ಏಕಾದಶಿ ವ್ರತ ಅಂದ್ರೆ ನಮ್ಮ ಕೃಷ್ಣ ಕಾನ್ಶಿಯಸ್ನೆಸ್, ಅಂದ್ರೆ ಕೃಷ್ಣ ಸ್ಮರಣೆಯನ್ನು ಅವತ್ತು ನಾವು ಎಕ್ಸ್ಟ್ರಾ ಮಾಡಬೇಕು, ಜಾಸ್ತಿ ಮಾಡಬೇಕು. ಆ ಇದಕ್ಕೋಸ್ಕರ ನಾವು ಅದನ್ನ ಉಪಯೋಗಿಸ್ಕೊಬೇಕು. ಯಾವಾಗ ಒಂದ್ಸತಿ ಶ್ರೀಲ ಪ್ರಭುಪಾದರಿಗೆ ಒಬ್ರು ಶಿಷ್ಯರು ಕೇಳ್ತಾರೆ, ಈ ಏಕಾದಶಿ ದಿನ ಪ್ರಭುಪಾದ ನಾವು 32 ರೌಂಡ್ ಚಾಂಟ್ ಮಾಡಬಹುದಾ ಅಂತ. ಆಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, 32 ಯಾಕೆ, 32,000 ನೀವು ಜಪ ಮಾಡಿ ಅಂತ ಹೇಳ್ತಾರೆ. ಸೊ ಏಕಾದಶಿ ವ್ರತ ಪಾಲನೆ ಮಾಡುವುದು ಅಂದ್ರೆ ಈ ಕಾರಣಕ್ಕೋಸ್ಕರ, ನಮ್ಮ ಕೃಷ್ಣ ಸ್ಮರಣೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಟೈಮ್ ಸಿಗತ್ತೆ ಏಕಾದಶಿ ದಿವಸ. ಸೊ ಏಕಾದಶಿಯ ದಿವಸ ನಾವು ಬೇರೆ ನಮ್ಮ ಭೌತಿಕ ಜೀವನದ ಏನೇ ಇದ್ರು ಅವತ್ತಿಟ್ಕೊಬಾರ್ದು, ಅದು ನೆಕ್ಸ್ಟ್ ಡೇ ಮಾಡ್ಕೊಬಹುದು. ಅಥವಾ ಶಾಪಿಂಗ್ ಹೋಗ್ಬೇಕು, ಇದು ಮಾಡಿದ್ರೆ ಅದೆಲ್ಲ ಬಿಟ್ಬಿಟ್ಟು ಎಷ್ಟು ಆಗುತ್ತೋ ಅಷ್ಟು ನಾವು ಕೃಷ್ಣನ
ಭಜನೆಯಲ್ಲಿ ನಾವು ಸಮಯವನ್ನು ಉಪಯೋಗಿಸ್ಕೊಬೇಕು. ಆದ್ರಿಂದ ಏಕಾದಶಿ ಇದು ಏಕಾದಶಿ ವ್ರತ ಮಾಡುವ ಪರ್ಪಸ್. ಸೊ ಈ ಲೋಮಸ ಋಷಿಗಳು ಈ ತರ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಆಗ ಋಷಿಗಳು ರಾಜರಿಗೆ ಹೇಳಿ ಅವರೆಲ್ಲರೂ ಇವತ್ತಿನ ಶ್ರಾವಣ ಶುಕ್ಲ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಥವಾ ಪವಿತ್ರೋಪಾನ ಏಕಾದಶಿ ಅಂತ ಏನ್ ಹೇಳ್ತಾರೋ ಭವಿಷ್ಯ ಪುರಾಣದಲ್ಲಿ ಇದರ ಮಹಾತ್ಮೆಯನ್ನು ಕೊಟ್ಟಿದ್ದಾರೆ. ಸೊ ಅವರು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಏಕಾದಶಿ ವ್ರತವನ್ನು ಮಾಡ್ತಾರೆ. ಆಗ ಭಗವಂತನ ಕೃಪೆಯಿಂದ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತದೆ. ಸೊ ನಾವು ಏಕಾದಶಿಯನ್ನು ಫಾಲೋ ಮಾಡಿದ್ರೆ ನಮಗೂ ಭಗವಂತನ ಕೃಪೆ ನಮ್ಮ ಭಕ್ತಿ ಜೀವನದಲ್ಲಿ ನಾವು ಮುಂದೆ ಹೋಗಬಹುದು. ಸೊ ನಾನು ಅನ್ಕೊಂತೀನಿ ನಿಮ್ಗೆ ಆಗ್ಲೇ ಏಕಾದಶಿ ಹೇಗೆ ಫಾಲೋ ಮಾಡಬೇಕು ಅಂತ ಈ ಸೆಷನ್ಸ್ ಅಲ್ಲಿ ಆಗ್ಲೇ ತಿಳಿಸಿರ್ತಾರೆ. ಸೊ ಐ ವಿಲ್ ನಾಟ್ ಟಚ್ ಅಪ್ ಆನ್ ದಟ್. ಸೊ ನಾವು ಈ ಮನುಷ್ಯ ಯೋನಿಯನ್ನು ಪಡೆದ ಮೇಲೆ ನಮಗೆ ಏನಕ್ಕೆ ಈ ಮನುಷ್ಯ ಯೋನಿ ನಮಗೆ ಸಿಕ್ಕಿದೆ, ಮನುಷ್ಯ ಜೀವನ ನಮಗೆ ಏನಕ್ಕೆ ಸಿಕ್ಕಿದೆ ಅನ್ನೋದು ತಿಳ್ಕೊಳ್ಳುವುದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ನಮ್ಮ ಜೀವನದ ಗುರಿ ಅಥವಾ ನಮ್ಮ ಜೀವನದ ಪರ್ಪಸ್ ಗೊತ್ತಿಲ್ಲ ಅಂದ್ರೆ ನಾವ್ಯಾರು, ಭಗವಂತ ಯಾರು, ನಮ್ಮ ಜೀವನದ ಪರ್ಪಸ್ ಏನು, ನಾವು ಯಾಕೆ ನಮ್ಮ ಈ ಯಾವ ಕಾರಣಕ್ಕೋಸ್ಕರ ಯಾವ ಗುರಿಗೋಸ್ಕರ ನಾವು ನಮ್ಮ ಜೀವನವನ್ನು ಉಪಯೋಗಿಸ್ಕೊಬೇಕು ಅನ್ನುವ ಐಡಿಯಾ ನಮಗಿಲ್ಲ ಅಂದ್ರೆ ಅದು ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಬಹಳ ಅನ್ಫಾರ್ಚುನೇಟ್ ಅದು. ಸೊ ಆದ್ರಿಂದ ನಾವು ನಮ್ಮ ಜೀವನದ ಪರ್ಪಸ್ ಅನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಭಗವದ್ಗೀತೆಯನ್ನು ಓದಬೇಕು. ಭಗವದ್ಗೀತೆಯಲ್ಲಿ ನಮಗೆ ಈ ಜೀವನದ ಪರ್ಪಸ್ ಬಗ್ಗೆ, ನಾವ್ಯಾರು, ಭಗವಂತ ಯಾರು, ನಮ್ಮ ರಿಲೇಶನ್ಶಿಪ್ ಏನು, ಅವರಲ್ಲಿ ಯಾವ ಪ್ರೊಸೆಸ್ ಅನ್ನು ನಾವು ಫಾಲೋ ಮಾಡಬೇಕು, ಆದ್ದರಿಂದ ನಮ್ಮ ಮತ್ತು ಭಗವಂತನಲ್ಲಿ ಇರುವ ಸಂಬಂಧ ಜ್ಞಾನವನ್ನು ನಾವು ಪಡೆಯಬಹುದು. ಸಂಬಂಧ, ಅಭಿಧೇಯ, ಪ್ರಯೋಜನ ಎಲ್ಲವನ್ನು ನಾವು ಭಗವದ್ಗೀತೆಯನ್ನು ಓದಿ ತಿಳಿದುಕೊಳ್ಳಬಹುದು. ಸೊ ಹೇಗೆ ಎಲ್ಲವೂ ಎಜುಕೇಶನ್ ಇಂದ ಸ್ಟಾರ್ಟ್ ಆಗುತ್ತದೋ, ಅಂದ್ರೆ ಇಗ್ನರೆನ್ಸ್ ಇಸ್ ಬೈಂಡಿಂಗ್, ನಾಲೆಡ್ಜ್ ಇಸ್ ಲಿಬರೇಟಿಂಗ್ ಅಂತ ಹೇಳ್ತಾರಲ್ಲ, ಆತರ ನಾವು ನಮ್ಮ ಮಕ್ಕಳನ್ನೆಲ್ಲ ಯಾಕೆ ಶಾಲೆಗೆ ಕಳಿಸ್ತೀವಿ? ಸೊ ದಟ್ ದೇ ಬಿಕಮ್ ಎಜುಕೇಟೆಡ್ ಅಲ್ವಾ? ಇದೇ ತರ ನಮ್ಮ ಸ್ಪಿರಿಚುವಲ್ ಲೈಫ್, ಆಧ್ಯಾತ್ಮಿಕ ಜೀವನವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಸಾಮಾನ್ಯವಾಗಿ ಎಸ್ಪೆಷಲಿ ನಮ್ಮ ಹಿಂದೂ ಅಥವಾ ಸನಾತನಿಗಳು ಅಂತ ಹೇಳ್ತಾರಲ್ಲ, ನಮ್ಮಲ್ಲಿ ಯಾರು ಭಗವದ್ಗೀತೆಯನ್ನು ಸರಿಯಾಗಿ ಓದಿದ್ರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅರ್ಥ ಆದರೂ ಅದನ್ನ ಸರಿಯಾಗಿ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ಈ ತರ ನಮ್ಮ ಪರಿಸ್ಥಿತಿ. ಆದ್ದರಿಂದ ನಮ್ಮ ಭಾರತದ ಪರಿಸ್ಥಿತಿ ಈ ತರ ಇದೆ. ಎಲ್ಲಿ ಎಲ್ಲರೂ ಬಂದು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ನಮ್ಮ ಜನಗಳನ್ನು ಬೇರೆ ಬೇರೆ ದಾರಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲಾ ಮತದ ಜನಗಳು ಅವರವರ ಶಾಸ್ತ್ರವನ್ನು ಓದಿ ಮುಂದೆ ಹೋಗ್ತಾ ಇದ್ದಾರೆ, ಎಕ್ಸೆಪ್ಟ್ ನಮ್ಮ ಸನಾತನ ಧರ್ಮ ಫಾಲೋ ಮಾಡೋರು. ಸೊ ಈ ಸಿಚುಯೇಷನ್ ಅನ್ನು ನಾವು ಚೇಂಜ್ ಮಾಡ್ಲೇಬೇಕು. ಮೊದಲು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತೆದ ಮೆಸೇಜ್ ಏನು, ನಾವು ಏನನ್ನು ನಮ್ಮ ಜೀವನದಲ್ಲಿ ಪಾಲಿಸಬೇಕು, ಹೇಗೆ ಭಗವತ್ ಪ್ರಾಪ್ತಿಯನ್ನು ಪಡೆಯಬಹುದು, ಇದರ ಬಗ್ಗೆ ಏನು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಸೊ ಅದನ್ನ ತಿಳ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಮೊದಲು ನಾವು ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಬೇಕು. ಸೊ ಗುರುಪ್ರಭುಗಳು ನಿಮಗೆ ಈ ಆಪರ್ಚುನಿಟಿಯನ್ನು ಕೊಡ್ತಾ ಇದ್ದಾರೆ, ಕ್ಲಿಯರ್ ಆಗಿ ಏನು ಮೆಸೇಜ್ ಇದೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ದಿಸ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ. ನೀವೆಲ್ಲ ಇಷ್ಟು ಭಾರಿ ಸಂಖ್ಯೆಯಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ. ಸೊ ದಯವಿಟ್ಟು ಯು ಕಂಟಿನ್ಯೂ ದಿಸ್ ಸ್ಪಿರಿಟ್. ಯಾಕಂದ್ರೆ ದಿಸ್ ಎಜುಕೇಶನ್ is the only education which will benefit us in the real sense, alva. So this is very important. So ನಾವು ಈ ಭಗವದ್ಗೀತೆಯಲ್ಲಿ ಈ ಜ್ಞಾನವನ್ನು ಪಡೆದ ಮೇಲೆ ಅದನ್ನ
ಅಪ್ಲೈ ಮಾಡ್ಲಿಲ್ಲ ಅಂದ್ರೆ ಅದರಿಂದ ಏನು ಯೂಸ್ ಇಲ್ಲ. ಜ್ಞಾನ ವಿಜ್ಞಾನ ಬೋತ್ ಹ್ಯಾಸ್ ಟು ಬಿ ಟುಗೆದರ್ ಅಲ್ವಾ? ಸೊ ಭಗವದ್ಗೀತೆಯಲ್ಲಿ ಏನು ಪ್ರೋಸೆಸ್ ಹೇಳಿದ್ದಾರೆ ನಮಗೆ, ಈ ಕಲಿಯುಗ ಧರ್ಮ ಯಾವುದು, ಅದನ್ನ ಪಾಲಿಸಿದ್ರೆ ನಮಗೆ ಭಗವತ್ ಪ್ರಾಪ್ತಿ ಆಗುತ್ತದೆ. ಅದನ್ನ ತಿಳ್ಕೊಂಡ್ಮೇಲೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲದಿದ್ದರೆ ಸುಮ್ಮನೆ ಈ ಜ್ಞಾನದಿಂದ ನಮಗೆ ಏನೂ ಪ್ರಯೋಜನ ಬರುವುದಿಲ್ಲ. ಸೊ ನಾಲೆಡ್ಜ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಎರಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು. ಅದರಿಂದ ನಮ್ಮ ಆಧ್ಯಾತ್ಮಿಕ ಉನ್ನತಿ ಆಗುತ್ತದೆ. ಸೊ ಒಂದು ಕಡೆ ಭಗವದ್ಗೀತಾ, ಇನ್ನೊಂದು ಕಡೆ ನಾಮ ಜಪ, ನಾಮ ಸಂಕೀರ್ತನ, ಇದೆರಡು ನಮ್ಮ ರೈಲ್ವೆ ಟ್ರ್ಯಾಕ್ ತರ ಇದ್ರ ಎರಡೂ ಇರಬೇಕು ನಮ್ಮ ಜೀವನದಲ್ಲಿ. ಸೊ ಈ ಏಕಾದಶಿಯ ದಿನ ಮತ್ತೆ ಬೇರೆ ದಿನಗಳಲ್ಲಿ ನಾವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಭಕ್ತಿಯಲ್ಲಿ 66 ಅಂಗಗಳಿದೆ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ, ಶ್ರೀಲರು ಹೇಳಿದ್ದಾರೆ. ಅದರಲ್ಲಿ ಈ 5 ಅಂಗಗಳು ಬಹಳ ಇಂಪಾರ್ಟೆಂಟ್. ಯಾವ್ದದು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ, ಸಾಧು ಸಂಘ, ನಾಮ ಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ, ಶ್ರೀಮೂರ್ತಿಯ ಶ್ರದ್ಧೆಯ ಸೇವನ. ಸೊ ಈ 5 ಅಂಗಗಳನ್ನು ನಾವು ಕಂಪಲ್ಸರಿ ಪಾಲಿಸಲೇಬೇಕು. ಯಾವುದು? ಮತ್ತೆ ಸಾಧು ಸಂಘ, ನಾಮ ಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ, ಶ್ರೀಮೂರ್ತಿ ಶ್ರದ್ಧೆಯ ಸೇವಾ. ಸೊ ಶ್ರೀಲ ಪ್ರಭುಪಾದರು, ನಮ್ಮ ಸಂಸ್ಥಾಪಕ ಆಚಾರ್ಯರು, ನೀವು ಯೋಚನೆ ಮಾಡಿದ್ರೆ ನಾವು ಏನು ನಮ್ಮ ದಿನನಿತ್ಯ ಸಾಧನೆಯನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ ಅವರು, ಅದರಲ್ಲಿ ಇದನ್ನ ಎಷ್ಟು ಚೆನ್ನಾಗಿ ಇನ್ಕಾರ್ಪೊರೇಟ್ ಮಾಡಿರಿದ್ದಾರೆ ನೋಡಿ. ಸಾಧು ಸಂಘ ಅಂದ್ರೆ ಏನು? ಭಕ್ತರ ಅಸೋಸಿಯೇಷನ್ ಅಲ್ವಾ? ಸೊ ನಾವು ಯಾವ ತರ ಸಂಘವನ್ನು ಮಾಡ್ತೀವೋ ಅದೇ ತರ ನಮ್ಮ ಮನೋವೃತ್ತಿ ಅಥವಾ ಅದೇ ತರ ನಮ್ಮ ಕಾನ್ಶಿಯಸ್ನೆಸ್, ನಮ್ಮ ಚಿತ್ತ ಆ ತರ ಆಗುತ್ತದೆ. ಸೊ ನಾವು ಭೌತಿಕ ಆಸಕ್ತಿ ಇರುವ ಜನಗಳ ಸಂಘವನ್ನು ಮಾಡಿದರೆ ನಮ್ಮ ಥಿಂಕಿಂಗ್ ಅದೇ ತರ ಆಗುತ್ತದೆ, ನಾವು ಅದೇ ತರ ಆಗ್ಬಿಡ್ತೀವಿ. ಆದ್ರೆ ನಾವು ಭಗವಂತನ ಭಕ್ತರ ಅಸೋಸಿಯೇಷನ್ ನಲ್ಲಿ ಇದ್ರೆ ಆಗ ನಮ್ಮ ಚಿಂತನೆ, ನಮ್ಮ ಕಾನ್ಶಿಯಸ್ನೆಸ್ ಅದೇ ತರ ಆಗುತ್ತದೆ. ಆದ್ರಿಂದ ಈ ಡೈಲಿ ಸತ್ಸಂಗ ಬಹಳ ಮುಖ್ಯ. ಯಾಕಂದ್ರೆ ನೋಡಿ, ನಮ್ಮ ಜೀವನದ ಪರಿಸ್ಥಿತಿ ಪ್ರಕಾರ ನಾವು ಆಫೀಸಿಗೆ ಹೋಗ್ತೀವಿ, ಆಮೇಲೆ ಹೊರಗಿನ ಜನರ ಜೊತೆ ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅದು ಅನಿವಾರ್ಯ, ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಇದರಿಂದ ನಾವು ಏನು ಮಾಡಬಹುದು ಅಂದ್ರೆ, ನಾವು ಹೊರಗಿನ ಜನಗಳನ್ನ ಮೀಟ್ ಮಾಡ್ಲಿಕ್ಕೆ ಮುಂಚೆ, ಆಫೀಸ್ಗೆ ಹೋಗಕ್ಕಿಂತ ಮುಂಚೆ ಅಥವಾ ಎಲ್ಲ ಹೊರಗಡೆ ಹೋಗಕ್ಕಿಂತ ಮುಂಚೆ ನಾವು ನಮ್ಮ ಸಾಧನವನ್ನು ಸರಿಯಾಗಿ ಮಾಡಬೇಕು ಮನೆಯಲ್ಲಿ. ಸೊ ಈ ಸಾಧು ಸಂಘ ಅಂದರೆ, ನೀವು ಬೆಳಗ್ಗೆ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಲ್ಲ, ಆಗ ನಿಮ್ಗೆ ಈ ಸಂಘ ಸಿಗುತ್ತದೆ. ಆನ್ಲೈನೇ ಸರಿ, ಫಿಸಿಕಲ್ ಕ್ಲಾಸಸ್ ನೀವು ಮಾಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಫಿಸಿಕಲ್ ಆದ್ರೆ ಒಳ್ಳೇದು, ಆನ್ಲೈನ್ ಆದ್ರೂ ಒಳ್ಳೇದು. ಬಟ್ ಭಕ್ತರ ಸಂಘದಲ್ಲಿ ಯಾಕೆ ಇಂಪಾರ್ಟೆಂಟು? ಭಕ್ತರ ಸಂಘದಲ್ಲಿ ನಮಗೆ ಭಗವಂತನ ಬಗ್ಗೆ, ನಮ್ಮ ಭಕ್ತಿ ಜೀವನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಪರ್ಚುನಿಟಿ ಸಿಗುತ್ತದೆ. ಮತ್ತೆ ಬರೀ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಮಗೆ ಉತ್ಸಾಹ ಅಥವಾ ಇನ್ಸ್ಪಿರೇಷನ್, ಎನ್ಕರೇಜ್ಮೆಂಟ್, ಗೈಡೆನ್ಸ್ ಎಲ್ಲ ಸಿಗುತ್ತದೆ. ಸೊ ಸಾಧು ಸಂಘ ಅನ್ನೋದು ಏನಿದೆಯೋ, ಭಕ್ತರ ಸಂಘ, ಇದು ನಮ್ಮ ಭಕ್ತಿ ಜೀವನದಲ್ಲಿ ಮೊದಲನೆಯ ಸ್ಟೆಪ್. ಸಾಧು ಸಂಘ ಮಾಡಿದರೆ ನಮಗೆ ಭಜನ ಕ್ರಿಯೆ ಏನು ಅಂತ ಅರ್ಥ ಆಗುತ್ತದೆ. ಸೊ ಸಾಧು ಸಂಘ ಮಾಡುವುದು ವೆರಿ ಇಂಪಾರ್ಟೆಂಟ್. ನಿಮ್ಮ ಪರಿಸ್ಥಿತಿಲಿ ನೀವು ಎಲ್ಲೆಲ್ಲಿದ್ದೀರೋ ಆದಷ್ಟು ನೀವು ಸಾಧು ಸಂಘವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸಾಧು ಅಂದ್ರೆ ಯಾರು? ಭಗವಂತನ ಭಕ್ತರು. ಯಾರು ಭಗವಂತನ ಸೇವೆ, ಸ್ಮರಣೆ, ನಾಮ ಜಪ ಮಾಡ್ತಾ ಇದಾರೋ ಅವರು ಸಾಧುಗಳು. ಸೊ ಅವರ ಸಂಘವನ್ನು ಮಾಡಬೇಕು. ಸೊ ಒಂದು ವೇಳೆ ನಮಗೆ ಸಾಧು ಸಂಘ ಸುತ್ತಮುತ್ತ ಇಲ್ಲ ಅಂದ್ರೆ, ನಾವೇ ಜನಗಳಿಗೆ ಭಗವದ್ಗೀತದ ಬಗ್ಗೆ ತಿಳಿಸಿ ಅವ್ರನ್ನ ನಾವೇ ಭಕ್ತರನ್ನಾಗ ಮಾಡಬೇಕು. ಸಾಧು ಸಂಘ ಇಸ್ ವೆರಿ ಇಂಪಾರ್ಟೆಂಟ್. ನಾಮಕೀರ್ತನದ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ, ಟೈಮ್ ಎಷ್ಟು ಸಿಗುತ್ತೋ ಅಷ್ಟು. ಸೊ ನಾಮಕೀರ್ತನ ಅಂದ್ರೆ ಭಗವಂತನ ನಾಮ ಜಪ. ಇದು ಈ ಕಲಿಯುಗದ ಧರ್ಮ, ಯುಗ ಧರ್ಮ. ಕಲಿಯುಗಕ್ಕೆ ಯುಗ ಧರ್ಮ
ಯಾವುದು ಅಂದರೆ ನಾಮ ಸಂಕೀರ್ತನ ಅಥವಾ ನಾಮ ಜಪ. ಭಗವಂತನ ನಾಮಸ್ಮರಣೆಯಲ್ಲಿ ನಾಮಸ್ಮರಣೆಯಿಂದ ನಾವು ಭಗವಂತನ ಪ್ರಾಪ್ತಿ ಮಾಡಬಹುದು ಈ ಕಲಿಯುಗದಲ್ಲಿ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋಣ. ಆಮೇಲೆ ಭಾಗವತ ಶ್ರವಣ ಅಂದ್ರೆ ಭಗವದ್ಗೀತಾ ಭಾಗವತವನ್ನು ನಾವು ಓದಬೇಕು. ಎವ್ರಿ ದಿನನಿತ್ಯ ನಾವು ಸತತಂ ಈ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರೋದು, ಭಾಗವತಮಲ್ಲಿ ಭಗವಂತನ ಭಕ್ತರ ಬಗ್ಗೆ ಭಗವಂತನ ಬಗ್ಗೆ ಹೇಳಿರೋದು, ಚೈತನ್ಯ ಚರಿತಾಮೃತದಲ್ಲಿ ಭಗವಂತನ ಬಗ್ಗೆ. ಸೊ ಇದನ್ನ ನಾವು ಓದಬೇಕು. ಇದು ನಮ್ಮ ಸ್ಟ್ಯಾಂಡರ್ಡ್ ಸಿಲೆಬಸ್. ಸೊ ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಲಿಂಬ್ ಆಫ್ ಅವರ್ ಡಿವೋಷನಲ್ ಪ್ರಾಕ್ಟಿಸ್. ಮಥುರಾ ವಾಸ ಅಂದ್ರೆ ಹೋಲಿ ಪ್ಲೇಸಸ್, ಧಾಮ್, ವೃಂದಾವನ, ಮಾಯಾಪುರ್, ಜಗನ್ನಾಥಪುರಿ, ಈ ತರ ಮಥುರಾ ವಾಸ ಅಂದ್ರೆ ಹೋಲಿ ಪ್ಲೇಸಸ್ ಅಲ್ಲಿ ನಾವು ವಾಸವಾಗಬೇಕು. ಮತ್ತು ಶ್ರೀಮೂರ್ತಿ ಶ್ರದ್ಧೆಯ ಸೇವಾ, ಮನೆಯಲ್ಲಿ ನಾವು ಅರ್ಚ ವಿಗ್ರಹ ಸೇವೆ ಈ ಪ್ರಾಕ್ಟೀಸ್ ಅನ್ನು ಮಾಡಬೇಕು. ಸೊ ನೀವು ನಮ್ಮ ಇಸ್ಕಾನ್ ಸಂಸ್ಥಾಪನೆಯಲ್ಲಿ ಶ್ರೀಲ ಪ್ರಭುಪಾದರು ನಾವು ದಿನನಿತ್ಯ ಇದನ್ನು ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಸಾಧು ಸಂಘ ಇಸ್ಕಾನ್ ಫಾರ್ಮ್ ಮಾಡಿರೋದೆ. ನಮ್ಮ ಇಸ್ಕಾನ್ 7 ಪರ್ಪಸಸ್ ಅಲ್ಲಿ ಒಂದು ಪರ್ಪಸ್, ಮೋಸ್ಟ್ ಇಂಪಾರ್ಟೆಂಟ್ ಪರ್ಪಸ್ ಈಸ್ to bring like-minded people who are interested to build their relationship in Krishna together ಅನ್ನೋದು. ಇಸ್ಕಾನ್ ನಮಗೆ ಈ ಸಾಧು ಸಂಘದ ಆಪರ್ಚುನಿಟಿಯನ್ನು ಕೊಡುತ್ತದೆ. ನಾವು ಭಕ್ತರ ಸಂಘವನ್ನು ಮಾಡಬೇಕು ಅಂದ್ರೆ ನೀವು ಇಸ್ಕಾನ್ ಟೆಂಪಲ್ ಗೆ ಹೋಗಬಹುದು, ಅಥವಾ ಈ ತರ ಇಸ್ಕಾನ್ ಆನ್ಲೈನ್ ಪ್ರೋಗ್ರಾಮ್ಸ್ ಅನ್ನ ಅಟೆಂಡ್ ಮಾಡಬಹುದು. ಸಾಧು ಸಂಘದಲ್ಲಿ ಏನಾಗುತ್ತೆ, ಬರೀ ಭಗವಂತನ ಬಗ್ಗೆ, ಭಕ್ತಿ ಜೀವನದ ಬಗ್ಗೆ ಚರ್ಚೆ ಆಗುತ್ತದೆ. ಇಲ್ಲಿ ಯಾವ ತರ ಪಾಲಿಟಿಕ್ಸ್ ಅಥವಾ ಸ್ಪೋರ್ಟ್ಸ್ ಅಥವಾ ಯಾವುದೇ ಈ ಭೌತಿಕ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಚರ್ಚೆ ಇರುವುದಿಲ್ಲ. ಇಲ್ಲಿ ನಾವು ನಮ್ಮ ಭಕ್ತಿ ಜೀವನವನ್ನು ಹೇಗೆ ರಿವೈವ್ ಮಾಡಿಕೊಳ್ಳಬಹುದು ಇದ್ರ ಬಗ್ಗೆ ಮಾತ್ರ ಇಲ್ಲಿ ಡಿಸ್ಕಷನ್ಸ್ ನಡೀತದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಸಾಧು ಸಂಘ ಇಸ್ಕಾನ್ ಅಲ್ಲಿ ನಮ್ಗೆ ಅರೇಂಜ್ಮೆಂಟ್ ಅದ್ ಮಾಡಿಕೊಟ್ಟಿದ್ದಾರೆ. ನಾಮಕೀರ್ತನ, ಸೊ ಪ್ರಭುಪಾದರು ಶಾಸ್ತ್ರ ಪ್ರಮಾಣದ ಮೇಲೆ ನಮಗೆ ಹೇಳ್ಕೊಟ್ಟಿರೋದೇನೋ, ನಾವು ದಿನನಿತ್ಯ ನಮ್ಮ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಬೇಕು, ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಬೇಕು. ಸೊ ಎವ್ರಿ ಡೇ ನಾವು ಇದನ್ನ ಮಾಡ್ತೀವಿ. ಸೊ ಇದು ನಮ್ಮ ಪ್ರಾಕ್ಟೀಸ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಭಾಗವತ ಶ್ರವಣ, ಸೊ ನಾವು ಬೆಳಗ್ಗೆ ಭಾಗವತ ಓದಬೇಕು, ಸಂಜೆ ಭಗವದ್ಗೀತೆ ಓದಬೇಕು. ಇದು ನಮ್ಮ ಸಾಧನದಲ್ಲಿ ಇನ್ಕಾರ್ಪೊರೇಟ್ ಆಗಿದೆ. ಮಥುರಾವಾಸ ಅಂದ್ರೆ ನಾವು ಹೋಗಿ ವೃಂದಾವನ್ನಲ್ಲಿ ಅಥವಾ ಪೂರಿನಲ್ಲಿ, ಮಾಯಾಪುರಲ್ಲಿ ಫಿಸಿಕಲ್ ಆಗಿ ಇರಬೇಕು ಅಂತ ಅಲ್ಲ. ಅದರ ಅಪ್ಲಿಕೇಶನ್ ಏನು ಅಂದ್ರೆ ನಾವು ಎಲ್ಲಿರ್ತೀವೋ ಅದನ್ನೇ ನಾವು ವೃಂದಾವನ ತರ ಮಾಡಬೇಕು. ಅಂದ್ರೆ ಭಗವಂತನ ಭಕ್ತಿ ಮಾಡುವ ಜಾಗವಾಗಿ ನಾವು ಮಾಡಿಕೊಳ್ಳಬೇಕು. ಸೊ ಮಥುರಾವಾಸ ಅಂದ್ರೆ ನಾವು ಆತರ ಪ್ರಾಕ್ಟೀಸ್ ಮಾಡಬಹುದು. ನಾವು ಕೆಲ್ಸ ಎಲ್ಲ ಬಿಟ್ಬಿಟ್ಟು ಮನೆಗೇನೆ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಕೂರೋದಲ್ಲ. ನಮ್ಮ ಡ್ಯೂಟೀಸ್ ಏನಿದೆಯೋ ಅದನ್ನ ಕೃಷ್ಣನಿಗೆ ಅರ್ಪಿಸ್ಕೊಂಡು ನಾವು ಮಾಡಬೇಕು. ಬಟ್ ಈ ಮಥುರಾವಾಸನ ನಾವು ಈ ತರ ನಾವು ಮನೆಯನ್ನೇ ವೃಂದಾವನ ತರ ಮಾಡಿ ನಾವು ಅಲ್ಲಿ ವಾಸವಾಗಿರಬೇಕು. ಸೊ ಮನೆಯಲ್ಲಿ ನಾವು ಬೇರೆ ತರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋದ್ರೆ, ಅಂದ್ರೆ ಟಿವಿ ನೋಡುವುದು ಮತ್ತು ಯೂಸ್ಲೆಸ್ ಪಾರ್ಟಿಗಳಿಗೆ ಈ ತರ ಗ್ಯಾದರಿಂಗ್ಸ್ ಎಲ್ಲ ಮಾಡುವುದು, ಅವಾಗ ಅದು ವೃಂದಾವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ನಮ್ಮ ಮನೆಯನ್ನು ನಾವು ಭಗವದ್ಗೀತಾ ಓದ್ಲಿಕ್ಕೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮತ್ತು ಭಕ್ತರನ್ನು ಇನ್ವೈಟ್ ಮಾಡಿ ಸೇವೆ ಮಾಡ್ಲಿಕ್ಕೆ, ಇದಕ್ಕೆಲ್ಲ ನಾವು ಯೂಸ್ ಮಾಡಿದ್ರೆ ಆಗ ಅದು ವೃಂದಾವನ ಆಗುತ್ತದೆ. ಆಮೇಲೆ ಶ್ರದ್ಧೆಯ ಶ್ರೀಮೂರ್ತಿ ಸೇವಾ, ಸೊ ಅರ್ಚ ವಿಗ್ರಹದ ಸೇವೆಯನ್ನು ನಮಗೆ ಪ್ರಭುಪಾದರು ತಿಳಿಸಿಕೊಟ್ಟಿದ್ದಾರೆ. ಸೊ ಈ ತರ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ನಮ್ಮ ದಿನನಿತ್ಯ ಸಾಧನದಲ್ಲೇ ನಾವು ಈ 5 ಅಂಗಗಳನ್ನು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಬಹುದು. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಅಂಗ ಇಸ್ ಶ್ರವಣಂ ಕೀರ್ತನಂ. ಅಂದರೆ ನಾವು ನಮ್ಮ ನಾಮ ಜಪ. ಸೊ ನೀವೆಲ್ಲರೂ ಕ್ಲಾಸಸ್ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡ್ತಾ ಇದ್ದೀರಾ ಎವ್ರಿ ಡೇ. ಸೊ ಐ ಪ್ರೆಸ್ಯೂಮ್ ದಟ್ ನೀವೆಲ್ಲ ಆಗಲೇ ಚೆನ್ನಾಗಿ ಚಾಂಟಿಂಗ್ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ಐ ಥಾಟ್
it'll be relevant for us to talk on this topic of chanting. ಯಾಕಂದ್ರೆ it's a common topic, most important topic, relevant for everybody in this ಸಂಘ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮ್ಮ ಭಕ್ತಿ ಜೀವನದಲ್ಲಿ ನಾವು ಉನ್ನತಿ ಪಡೆಯಲಿಕ್ಕೆ 99% ನಮ್ಮ ನಾಮ ಜಪದಿಂದನೇ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೀವಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾವು ಎಷ್ಟು ಚೆನ್ನಾಗಿ ಈ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡ್ತೀವೋ ಅದರ ಮೇಲೆ ನಮ್ಮ 99% ನಮ್ಮ ಆಧ್ಯಾತ್ಮಿಕ ಉನ್ನತಿ ಡಿಪೆಂಡ್ ಆಗಿದೆ. ಸೊ ನೀವು ಯೋಚನೆ ಮಾಡಿ, ಬೇರೆ ಎಲ್ಲ ಅಂಗಗಳು, ನಾವು ಅರ್ಚ ವಿಗ್ರಹ ಸೇವಾ ಮಾಡುವುದು, ನಾವು ಯಾಕೆ ಅರ್ಚ ವಿಗ್ರಹ ಸೇವಾ ಮಾಡಬೇಕು? ನಾವು ಅದರಿಂದ ನಮಗೆ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ಶುದ್ಧೀಕರಣವಾಗುತ್ತದೆ. ಅದರಿಂದ ನಾವು ಶುದ್ಧ ನಾಮವನ್ನು ಜಪ ಮಾಡಬಹುದು. ಆದ್ರಿಂದ ನಾವು ಅರ್ಚ ವಿಗ್ರಹ ಸೇವೆಯನ್ನು ಮಾಡ್ತೀವಿ. ನಾವು ಭಕ್ತರ ಸಂಘ ಯಾಕೆ ಮಾಡಬೇಕು? ಆ ಭಕ್ತರ ಸಂಘದಿಂದ ನಮಗೆ ಅವರ ಸೇವೆ ಮಾಡಿದಾಗ ನಮ್ಮ ಹೃದಯದ ಶುದ್ಧೀಕರಣವಾಗುತ್ತದೆ, ಅವರ ಬ್ಲೆಸ್ಸಿಂಗ್ಸ್, ಕೃಪೆ ಸಿಗುತ್ತೆ. ಆದ್ರಿಂದ ನಾವು ಚೆನ್ನಾಗಿ ಜಪವನ್ನು ಮಾಡಬಹುದು. ಆದ್ರಿಂದ ನಾವು ಸಾಧು ಸಂಘ, ವೈಷ್ಣವ ಸೇವಾ ಮಾಡ್ತೇವೆ. ಅದೇ ತರ ನಾವು ಭಗವದ್ಗೀತಾ, ಭಾಗವತಂ, ಚೈತನ್ಯ ಚರಿತಾಮೃತ ಯಾಕೆ ಓದಬೇಕು? ಆಗ ಅದು ಓದಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಫೇತ್, ಶ್ರದ್ಧಾ, ಈ ನಾಮಜಪದಲ್ಲಿ ನಮ್ಮ ಶ್ರದ್ಧಾ ಬೆಳೆಯುತ್ತದೆ. ಸೊ ಶ್ರದ್ಧೆಯಿಂದ ನಾವು ನಾಮ ಜಪವನ್ನು ಮಾಡಬಹುದು. ಈ ತರ ನಾವು ನಮ್ಮ ಸಾಧನಾ ಭಕ್ತಿಯಲ್ಲಿ ಏನೇನ್ ಮಾಡ್ತಿದೀವೋ ಅದೆಲ್ಲವೂ ನಮ್ಮ ಜಪವನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ದ ಫೌಂಡೇಶನಲ್ ಪ್ರಾಕ್ಟಿಸ್ ಫಾರ್ ಅಸ್ ಟು ಅಟೈನ್ ಟು ದ ಲೋಟಸ್ ಫೀಟ್ ಆಫ್ ಲಾರ್ಡ್ ಕೃಷ್ಣ, ಎಸ್ಪೆಷಲಿ ಇನ್ ದಿಸ್ ಏಜ್ ಆಫ್ ಕಲಿ, is to chant the ಹರೇ ಕೃಷ್ಣ ಮಹಾಮಂತ್ರ. ಸೊ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡ್ತಾ ಇದ್ರು ನಮ್ಮ ಜಪವನ್ನು ಹೇಗೆ ಇಂಪ್ರೂವ್ ಮಾಡಿಕೊಳ್ಳಬೇಕು ಅದರ ಬಗ್ಗೆ ನಾವು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಆದ್ರಿಂದ ಪ್ರಭುಪಾದರು ನಮಗೆ ಅದ್ರ ಬಗ್ಗೆ ತಿಳಿಸ್ಕೊಳ್ತಾ ಇದ್ದಾರೆ. ಸೊ ಭಕ್ತಿ ವಿನೋದ್ ಠಾಕೂರ್ ಅವರು ಎಷ್ಟೊಂದು ನಾಮಜಪದ ಬಗ್ಗೆ ತುಂಬಾ ಹೇಳಬಹುದು, ಬಟ್ ಸಮಯದ ಪ್ರಕಾರ ಎಷ್ಟಿದೆಯೋ ಅಷ್ಟು ಹೇಳ್ಬೋದು. ಇಲ್ಲಿ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ನಾನಿಲ್ಲಿ ಓದ್ತಿದ್ದೀನಿ ಅವ್ರ ಕೋಟೇಶನ್ನ. ಸೊ ದೇರ್ ಇಸ್ ನೋ ವಾವ್ ಲೈಕ್ ಚಾಂಟಿಂಗ್ ದ ಹೋಲಿ ನೇಮ್. ನಾವು ವ್ರತವನ್ನು ಮಾಡಬೇಕು ಅಂದ್ರೆ ನಾಮ ಜಪದ ವ್ರತವನ್ನು ನಾವು ತಗೊಳ್ಬೇಕು. ಅಂದ್ರೆ ಯಾವುದೇ ಸಂಕಲ್ಪ ನಾವು ತಗೊಳ್ಬೇಕು ಅಂತ ನಮ್ಮ ಮನಸ್ಸಿಗೆ ಬಂದ್ರೆ ನಾಮ ಜಪ ಮಾಡುವ ಸಂಕಲ್ಪ ಎಲ್ಲದಕ್ಕಿಂತ ಶ್ರೇಷ್ಠ. ಸೊ ನಿಮ್ಮಲ್ಲಿ ಅಕಸ್ಮಾತ್ ಆಗಿ ಯಾರು ಇನ್ನೂ ಜಪ ಮಾಡಕ್ ಶುರು ಮಾಡಿಲ್ಲ ಅಂದ್ರೆ ದಯವಿಟ್ಟು ಇದು ನಮ್ಮ ರಿಕ್ವೆಸ್ಟ್, ನೀವು ನಾಮ ಜಪವನ್ನು ಮಾಡುವುದು ಮಾತ್ರ, ದಟ್ ಇಸ್ ದ ಫೌಂಡೇಶನ್ ಆಫ್ ಆಲ್ ಅವರ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಅದನ್ನ ದಯವಿಟ್ಟು ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ಯು ಇನ್ಕಾರ್ಪೊರೇಟ್ ಇಟ್. ನೀವು ಆಗಲೇ ಒಂದಷ್ಟು ಮಾಲ ಮಾಡ್ತಾ ಇದೀರಿ ಅಂದ್ರೆ ಮಿನಿಮಮ್ 16 ರೌಂಡ್ ತನಕ ನೀವು ಬರ್ಲಿಕ್ಕೆ ಪ್ರಯತ್ನ ಮಾಡಿ. ನೀವು ಆಗ್ಲೇ 16 ರೌಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಸಮಯ ಇದ್ರೆ ಜಾಸ್ತಿ ಮಾಡ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಅಥವಾ ಅದ್ರ ಜೊತೆಗೆ ನಿಮ್ಮ ಕ್ವಾಲಿಟಿ ಆಫ್ ಚಾಂಟಿಂಗ್, ನಮ್ಮ ಚಾಂಟಿಂಗ್ ಯಾವ ತರ ಇದೆ ಅದರ ಕ್ವಾಲಿಟಿ, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಾವು ಫೋಕಸ್ ಮಾಡಬೇಕು. ಸೊ ಇದು ನಮ್ಮ ಲೈಫ್ ಲಾಂಗ್ ಅಟೆಂಪ್ಟ್, ಚೆನ್ನಾಗಿ ನಾವು ಚಾಂಟಿಂಗ್ ಮಾಡಬೇಕು. ಸೊ ನನಗೆ ಸಂಕಲ್ಪ ಮಾಡಬೇಕು ಅಂತ ಒಂದು ಇದು ಬಂದ್ರೆ ನಾಮ ಜಪದ ಸಂಕಲ್ಪ ಇಸ್ ದ ಬೆಸ್ಟ್, ಆಯ್ತಾ? ಆಮೇಲೆ ಹೇಳ್ತಾರೆ, ನೋ ನಾಲೆಡ್ಜ್ ಇಸ್ ಸುಪೀರಿಯರ್ ಟು ಇಟ್. ಜ್ಞಾನದಲ್ಲಿ ಈ ನಾಮ ಜಪ, to understand the glories of the holy name, that is the topmost. No meditation comes anywhere near it. ಅಂದ್ರೆ ನಾವು ಧ್ಯಾನ ಮಾಡಬೇಕು ಅಂದ್ರೆ ನಾಮ ಜಪದ ಧ್ಯಾನ ಎಲ್ಲದಕ್ಕಿಂತ ಶ್ರೇಷ್ಠ. ಇದಕ್ಕಿಂತ ಉತ್ತಮವಾದ ಧ್ಯಾನ ಯಾವುದೂ ಇಲ್ಲ. ಯಾಕಂದ್ರೆ ನಾಮ ಜಪದಲ್ಲಿ ನಾವು ಧ್ಯಾನ ಎಲ್ಲಿಂದ ಬರುತ್ತದೆ ಅಂದ್ರೆ, ನಾವು ಜಪ ಮಾಡಬೇಕಾದ್ರೆ ಬಹಳ ಶ್ರದ್ಧೆಯಿಂದ ನಾವು ಕೇಳಿಸಿಕೊಳ್ಳಬೇಕು. ಶ್ರವಣಂ ಬಹಳ ಇಂಪಾರ್ಟೆಂಟ್. ಜಪದಲ್ಲಿ, ಕೀರ್ತನಮಲ್ಲಿ ನಾವು ಕೇಳಿಸ್ಕೊಳ್ತಾ ಇಲ್ಲ ಅಂದ್ರೆ ಅದು ಜಪಾನೇ ಅಲ್ಲ, ಅದು ಆಕ್ಚುಲಿ, ಅಲ್ವಾ? ಸೊ ಮೆಡಿಟೇಷನ್ ಅಂದ್ರೆ ಟು ಬ್ರಿಂಗ್ ದ ಮೈಂಡ್ ಇನ್ ಕಾಂಟ್ಯಾಕ್ಟ್ ವಿತ್ ದ ನೇಮ್ಸ್ ದಟ್ ವಿ ಆರ್ ಚಾಂಟಿಂಗ್. ಸೊ ಇದು ನಮ್ಮ ಮೆಡಿಟೇಷನ್. ಮೆಡಿಟೇಷನ್ ಅಂದ್ರೆ, ಸಮಾಧಿ ಅಂದ್ರೆ ಅದೇ ಅಲ್ವಾ? ಮನಸ್ಸನ್ನು ಏಕಾಗ್ರತವಾಗಿ ಒಂದು ಕೇಂದ್ರ ಬಿಂದು
ಒಂದರಲ್ಲಿ ಕೇಂದ್ರ ಬಿಂದು ಮಾಡುವುದು. ಸೊ ಭಗವಂತನ ಶುದ್ಧ ನಾಮದ ಮೇಲೆ ಮನಸ್ಸನ್ನು ಕೂರಿಸುವುದು. ಇದು ದಿಸ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಜಪ ಮೆಡಿಟೇಷನ್. ಸರಿನಾ? ಅಂಡ್ ಎಲ್ಲದಕ್ಕಿಂತ ಉತ್ತಮ ರಿಸಲ್ಟ್ಸ್ ನಮಗೆ ನಾಮ ಜಪದಲ್ಲೇ ಸಿಗತ್ತೆ. ಸೊ ಏನನ್ನಾರು ನಾವು ಮಾಡಬಹುದು, ಬಟ್ ನಾಮ ಜಪ ಮಾಡುವುದು ಬಹಳ ಉತ್ತಮ. ನಿಮಗೆ ಬೇರೆ ತರ ಯಾವ ತರ ಪ್ರಾಕ್ಟೀಸಸ್ ಇದ್ರು ಅದಕ್ಕೆ ಅದ್ರ ಜೊತೆ ನಾಮ ಜಪವನ್ನು ಇನ್ಕ್ಲೂಡ್ ಮಾಡುವುದು ಮಾತ್ರ ಮರಿಬೇಡಿ. ನೋ ಪೆನೆನ್ಸ್ ಇಸ್ ಈಕ್ವಲ್ ಟು ಇಟ್. ಎಲ್ಲಾ ವ್ರತಗಳಲ್ಲೂ ನಾಮ ಜಪದ ವ್ರತ ವೆರಿ ಇಂಪಾರ್ಟೆಂಟ್. ನಥಿಂಗ್ ಇಸ್ ಆಸ್ ಪವರ್ಫುಲ್ ಆಸ್ ದ ಹೋಲಿ ನೇಮ್. ಚಾಂಟಿಂಗ್ ಇಸ್ ದ ಗ್ರೇಟೆಸ್ಟ್ ಆಕ್ಟ್ ಆಫ್ ಪಯಟಿ. ನಮಗೆ ಏನಾರು ಒಳ್ಳೆಯದು ಪುಣ್ಯ ಕರ್ಮಗಳು ಆತರ ಮಾಡುವುದು ಅಂದ್ರೆ ಅದೆಲ್ಲದಕ್ಕಿಂತ ಶ್ರೇಷ್ಠ ನಾಮ ಜಪ. ಈ ತರ ಹಲವಾರು ಗ್ಲೋರಿಫಿಕೇಶನ್ಸ್ ಇದೆ, ಆಚಾರ್ಯರು ಹೇಳಿರೋದು, ಶಾಸ್ತ್ರದಲ್ಲಿ ಹೇಳಿರೋದು. ಮತ್ತೆ ಶ್ರೀಮದ್ ಭಾಗವತದಲ್ಲಿ ನಾವು ಇದನ್ನ ಓದ್ತೇವೆ. ಕಲಿರ್ದೋಷ ನಿಧೇ ರಾಜನ್ ಅಸ್ಥಿ ಏಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಃ ಪರಂ ವ್ರಜೇತ್. ಅಂದರೆ ಕಲಿರ್ದೋಷ ನಿಧಿ. ಈ ಕಲಿಯುಗ ಏನಿದೆಯೋ ಇದು ದೋಷ ನಿಧಿ. ಅಂದ್ರೆ ಒಂದು ಸಮುದ್ರದಲ್ಲಿ ಎಷ್ಟು ನೀರಿರುತ್ತೆ ನೋಡಿ, ಅಷ್ಟು ದೋಷಗಳು ಈ ಕಲಿಯುಗದಲ್ಲಿ ಇದೆ. ಸೊ ಇಟ್ ಈಸ್ ಎನ್ ಓಷನ್ ಆಫ್ ಫಾಲ್ಟ್ಸ್. ಸೊ ಈ ತರಹ ಈ ಓಷನ್ ಆಫ್ ಫಾಲ್ಟ್ಸ್ ಅಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದೀವಿ ಈಗ. ಸೊ ಇದರಿಂದ ನಮಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಓಷನ್ ಆಫ್ ಫಾಲ್ಟ್ಸ್ ಅಲ್ಲಿ ನಾವು ಇರುವುದರಿಂದ ಆಬ್ವಿಯಸ್ಲಿ ನಮ್ಮಲ್ಲೂ ತುಂಬಾ ಫಾಲ್ಟ್ಸ್, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗುವುದಿಲ್ಲ ಅಲ್ವಾ? ಸೊ ನೀವು ಒಂದು ಸಮುದ್ರದಲ್ಲಿ ಇದ್ರೆ ಉಪ್ಪನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದೇ ತರ ನಾವು ಈ ಕಲಿಯುಗದಲ್ಲಿ ಇರುವುದರಿಂದ ನಾವು ಕಲಿಯುಗದ ಪ್ರಭಾವದಿಂದ ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಟ್ ಆದರೆ ಈ ಕಲಿಯುಗ ಓಷನ್ ಆಫ್ ಫಾಲ್ಟ್ಸ್ ಆದರೂ ಇದರಲ್ಲಿ ಒಂದು ಅಸ್ಥಿ ಏಕೋ ಮಹಾನ್ ಗುಣ, ಒಂದು ಬಹಳ ವ್ಯಾಲ್ಯೂಬಲ್ ಜ್ಯುವೆಲ್ ಇದೆ ಇಲ್ಲಿ ಈ ಕಲಿಯುಗದಲ್ಲಿ. ಯಾವುದದು? ಕೀರ್ತನಾದೇವ ಕೃಷ್ಣಸ್ಯ, ಭಗವಂತನ ನಾಮ ಜಪ, ನಾಮಸ್ಮರಣೆ ಇದೇನಿದೆಯೋ ಈ ಫಾಲ್ಟಿ ಓಷನ್, ಅಂದ್ರೆ ಈ ದೋಷಗಳ ಸಮುದ್ರದಲ್ಲಿ ಒಂದು ಅಮೂಲ್ಯವಾದ ರತ್ನವಿದೆ, ಅದು ಭಗವಂತನ ನಾಮ. ಇದನ್ನು ನಾವು ಪಡೆದರೆ ಮುಕ್ತ ಸಂಘ ಪರಂ ರಜೆ, ನಾವು ಅಲ್ಟಿಮೇಟ್ ಪರ್ಫೆಕ್ಷನ್ ಅನ್ನು ಪಡೆಯಬಹುದು. ನಾವು ಭಗವದ್ಧಾಮ ಗೋಲೋಕ ವೃಂದಾವನಕ್ಕೆ ಇಲ್ಲಿಂದ ವಾಪಸ್ ಹೋಗಬಹುದು. ಸೊ ಈ ಜ್ಯುವೆಲ್ ಅನ್ನ ಬಿಟ್ಟುಬಿಟ್ಟು ನಾವು ಈ ಭೌತಿಕ ಜಗತ್ತಿನ ಯಾವೇ ವಸ್ತುವನ್ನು ತಗೊಳ್ಬಾರದು, ಅಥವಾ ಅದರ ಬಗ್ಗೆ ಆಸೆಯನ್ನು ಇಟ್ಟುಕೊಳ್ಳಬಾರದು. ನಾವು ತಗೊಬೇಕಾಗಿರೋದು ಒಂದೇ ಪದಾರ್ಥ ಅಥವಾ ಥಿಂಗ್ ಇಲ್ಲಿಂದ, ಅದು ನಾಮ ಜಪ. ಇದರಿಂದ ನಾವು ಪರ್ಫೆಕ್ಷನ್ ಅನ್ನು ಪಡೆಯಬಹುದು. ಇದನ್ನ ನಾವು ಅರ್ಥ ಮಾಡ್ಕೊಬಹುದು. ಈಗ ನಾಮ ಜಪ ಮಾಡಬೇಕು ಅಂದ್ರೆ ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಅಥವಾ ಚಾಲೆಂಜಸ್ ಬರಬಹುದು. ಸೊ ನಿಮಗೆ ಯಾವ ತರ ಜಪ ಮಾಡ್ಲಿಕ್ಕೆ ಏನಾದ್ರು ಚಾಲೆಂಜಸ್ ಇದೆಯಾ? ಏನಾದ್ರು ಸಮಥಿಂಗ್ ದಟ್ ಈಸ್ ಎ ಚಾಲೆಂಜ್ ಫಾರ್ ಯು ಟು ಚಾಂಟ್ ಪ್ರಾಪರ್ಲಿ? ಯಾರು ಹೇಳ್ತೀರಾ? 3 ಜನ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಸುರಕ್ಷಾ ಮಾತಾಜಿ. ಸೊ ನಿಮ್ಗೆ ಚಾಂಟ್ ಮಾಡ್ಬೇಕು ಅಂದ್ರೆ ಎನಿ ಚಾಲೆಂಜ್ ದಟ್ ಯು ಫೇಸ್? हरे कृष्ण प्रभु जी। ಹರೇ ಕೃಷ್ಣ. ತುಳು ಎಲ್ಲ ಕನ್ನಡ ಹೇಳ್ತೀರಾ ಇಲ್ವಾ? ಕನ್ನಡ ಇಲ್ಲ, ಸ್ವಲ್ಪ ಸ್ವಲ್ಪ ಕನ್ನಡ, ಹಿಂದಿ ಹೇಳಿ. ಹಿಂದಿ ಹೇಳಿ. ಹಿಂದಿ ಬರುತ್ತಾ? ಇಂಗ್ಲಿಷ್ ಬರುತ್ತಾ? ಹಿಂದಿಯಲ್ಲಿ ಹೇಳ್ತೇನೆ. एक्चुअली जपा करते हैं तो कभी कभी मन मतलब कहीं ना कहीं चलता ही रहता है, कुछ ना कुछ सोचता रहता है। मतलब बहुत एक ही जगह कंसंट्रेट करके जपा करने में
होती है ऐसा। ವೆರಿ ಗುಡ್ ಪಾಯಿಂಟ್. ಸೊ ನಮ್ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಇರೋದು, ಮನಸ್ಸು ಫೋಕಸ್ ಮಾಡ್ಲಿಕ್ಕೆ ಅಥವಾ ಏನೋ ಏಕಾಗ್ರತೆ ಬರ್ಲಿಕ್ಕೆ ಬಹಳ ಕಷ್ಟ ಜಪ ಮಾಡ್ಬೇಕಾರೆ. ಸೊ ಫೋಕಸ್ ಮಾಡುವುದು ಏನಕ್ಕೆ ಕಷ್ಟ ಅಂದ್ರೆ ಅದಕ್ಕೆ ಕಾರಣಗಳಿದೆ, ಅದಕ್ಕೆ ನಾವೇ ಕಾರಣ ಬೇಸಿಕಲಿ. ಯಾಕೆ ಗೊತ್ತಾ, ನಾವು ವಿ ಪ್ರಾಕ್ಟಿಸ್ ಡಿಸ್ಟ್ರಾಕ್ಷನ್ ಆಲ್ ದ ಟೈಮ್ ಅಲ್ವಾ. ನಮ್ಮ ಜೀವನದಲ್ಲಿ ನಾವು ಡಿಸ್ಟ್ರಾಕ್ಷನ್ ಅನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನೋಡಿ. ನಾವು ಸಪೋಸ್ ದಿನದಲ್ಲಿ 2 ಗಂಟೆ ಜಪ ಮಾಡ್ತೀವಿ ಅಂತ ಅನ್ಕೊಳ್ಳಿ. ನಾವು 2 ಗಂಟೆ ಜಪ ಕಾನ್ಸಂಟ್ರೇಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಕಾನ್ಸಂಟ್ರೇಷನ್ ಬರಲ್ಲ. ನಾವು ಆ 2 ಗಂಟೆ ಬಿಟ್ಟು ಬಾಕಿ 22 ಗಂಟೆನಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಮನಸ್ಸನ್ನು ಎಲ್ಲಿ ಇಟ್ಟಿರ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು 2 ಗಂಟೆ ಹೇಗೆ ಜಪ ಮಾಡ್ತೀವಿ ಅನ್ನೋದು ಅಲ್ವಾ. ಸೊ ನಾವು ಬಾಕಿ 22 ಗಂಟೆ ಮನಸ್ಸನ್ನು ಇಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಬಿಟ್ಟು ಈ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಶಾರ್ಟ್ಸ್ ಇದರೆಲ್ಲದ್ರಲ್ಲೂ ನಾವು ನಮ್ಮ ಮನಸ್ಸನ್ನು ಇದು ಎಂಗೇಜ್ ಮಾಡಿಟ್ರೆ, ಸೊ ಆ 2 ಅವರ್ಸ್ ಅಲ್ಲಿ ಮನಸ್ಸು ಫೋಕಸ್ಡ್ ಆಗಿ ಹೇಗಿರುತ್ತೆ, ಇರಲ್ಲ ಅಲ್ವಾ. ಯಾಕಂದ್ರೆ ಐ ಹ್ಯಾವ್ ಪ್ರಾಕ್ಟಿಸ್ ಟು ರಿಮೈನ್ ಡಿಸ್ಟ್ರಾಕ್ಟೆಡ್. ಸೊ ಆ 2 ಗಂಟೆನೂ ಇಟ್ ವಿಲ್ ಕಂಟಿನ್ಯೂ ಟು ಬಿ ಡಿಸ್ಟ್ರಾಕ್ಟೆಡ್. ಸೊ ಆದ್ರಿಂದ ನಾವು ನಮ್ಮ ಆ ಜಪ ಮಾಡ್ಲಿಕ್ಕೆ ಕೂತಾಗ ಏನ್ ಮಾಡ್ತೀವಿ ಅನ್ನೋದಲ್ಲ, ಅದರ ಬಿಟ್ಟು ನಾವು ಬೇರೆ ಟೈಮಲ್ಲೂ ನಾವು ಹೇಗೆ ನಮ್ಮ ಮನಸ್ಸನ್ನು ಎಂಗೇಜ್ ಮಾಡ್ಕೊಂಡಿರ್ತೀವಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮನಸ್ ಇಟ್ಟು ಜಪ ಮಾಡುವುದು, ಅದಕ್ಕೆ ದೇರ್ ಇಸ್ ನೋ ಅದರ್ ಸೆಕೆಂಡ್ ಥಾಟ್ ಅಬೌಟ್ ಇಟ್. ಮನಸ್ಸಿನಿಂದಲೇ ನಾವು ಜಪವನ್ನು ಮಾಡಬೇಕು. ನಿಮಗೆ ಒಂದು ಅರ್ಜುನನ ಪಾಸ್ಟ್ ಟೈಮ್ ಇಲ್ಲಿ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ಜಸ್ಟ್ ರಿಮೆಂಬರ್ ದಟ್. ನಿಮಗೆ ಗೊತ್ತಿರ್ಬೇಕು, ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರು ಅವ್ರನ್ನೆಲ್ಲ ಹೇಳ್ಕೊಡ್ತಾ ಇದ್ರು ಶಿಕ್ಷೆ, ಧನುರ್ವಿದ್ಯೆ, ಆಮೇಲೆ ಎಲ್ಲ ಶಾಸ್ತ್ರಗಳಲ್ಲಿ, ಅಂದ್ರೆ ಮಾರ್ಷಿಯಲ್ ಆರ್ಟ್ಸ್ ಅಲ್ಲಿ. ಸೊ ಒಂದ್ ದಿವಸ ಅವರು ಒಂದು ಟೆಸ್ಟ್ ಇಟ್ರು ಪಾಂಡವಾಸ್ ಮತ್ತು ಕೌರವಾಸ್ ಎಲ್ಲರಿಗೂ. ಟೆಸ್ಟ್ ಏನು ಅಂದ್ರೆ, ಅವ್ರೆಲ್ಲರನ್ನು ಕರೆದು ಹೇಳಿದ್ರು, ನೋಡಿ ಈಗ ಒಂದು ಮರದ ಮೇಲೆ ಒಂದು ಪಕ್ಷಿ, ಒಂದು ವುಡನ್ ಪಕ್ಷಿ ಇಟ್ಟಿದ್ರು, ಒಂದು ಡಾಲ್. ಸೊ ಅವ್ರು ಹೇಳಿದ್ರು, ನೀವು ಯಾರು ಈ ಪಕ್ಷಿಯ ಕಣ್ಣ ಮೇಲೆ ಬಾಣವನ್ನು ಚಲಾಯಿಸ್ತೀರಾ, ಈಸ್ ದ ವಿನ್ನರ್ ಅಂತ. ಸೊ ಎಲ್ಲರೂ ನಾನ್ ಮುಂದೆ ಅಂತ, ದುರ್ಯೋಧನ ಎಲ್ಲರಿಗಿಂತ ಮುಂಚೆ ನಾನು ಶೂಟ್ ಮಾಡ್ತೀನಿ, ಐ ಆಮ್ ಶ್ಯೂರ್ ಟು ಹಿಟ್ ಇಟ್ ಅಂತ ಹೇಳಿದ್ರು. ಆಗ ದ್ರೋಣಾಚಾರ್ಯರು ಅವ್ರು ಶೂಟ್ ಮಾಡಕ್ಕಿಂತ ಮುಂಚೆ ಅವ್ರಿಗೆ ಕೇಳಿದ್ರು, ನೀವು ದುರ್ಯೋಧನ ಏನ್ ಕಾಣಿಸ್ತದೆ ನಿನಗೆ ಅಂತ. ಸೊ ದುರ್ಯೋಧನ ಹೇಳ್ತಾರೆ, ನನಗೆ ವಿಶಾಲವಾದ ಆಕಾಶ, ಮೋಡಗಳು, ಸೂರ್ಯ, ಮರ, ಇದೆಲ್ಲ ಕಾಣಿಸ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಸೊ ದ್ರೋಣಾಚಾರ್ಯ ಹೇಳ್ತಾರೆ, ನೀನು ಫೇಲ್ ಆಗಿದ್ದೀಯಾ, ನೀನ್ ಬಾಣವನ್ನು ಚಲಾಯಿಸ್ಬೇಡ, ನೆಕ್ಸ್ಟ್ ಅಂತಾರೆ. ಈ ತರ ಒಬ್ಬೊಬ್ಬರಾಗೆ ಬರ್ತಾರೆ. ಅವರು ಬಾಣ ಚಲಾಯಿಸಕ್ಕಿಂತ ಮುಂಚೆ ದ್ರೋಣಾಚಾರ್ಯರು ಕೇಳ್ತಾರೆ, ಏನ್ ಕಾಣ್ತಾ ಇದೆ ಹೇಳಿ ಅಂತ. ಸೊ ಅವ್ರು ಹೇಳ್ತಾರೆ, ನನಗೆ ಈ ಮರ, ಗಿಡಗಳು, ಹೂವುಗಳು, ಹಣ್ಣು ಇದೆಲ್ಲ ಕಾಣ್ತಾ ಇದೆ. ಇಲ್ಲ, ಫೇಲ್, ಬಾಣ ಚಲಾಯಿಸ್ಬೇಡ, ನೆಕ್ಸ್ಟ್ ಅಂತ. ಸೊ ಕೊನೆಗೆ ಅರ್ಜುನನ ಟರ್ನ್ ಬರುತ್ತೆ. ಆಗ ದ್ರೋಣಾಚಾರ್ಯರು ಕೇಳ್ತಾರೆ, ಅರ್ಜುನ ನಿನಗೇನ್ ಕಾಣಿಸ್ತದೆ ಅಂತ. ಅರ್ಜುನ ಹೇಳ್ತಾರೆ, ನನಗೆ ಆ ಪಕ್ಷಿಯ ಕಣ್ಣು ಕಾಣಿಸ್ತಾ ಇದೆ ಅಂತ. ಸೊ ಆಗ ದ್ರೋಣಾಚಾರ್ಯರು ಕೇಳ್ತಾರೆ, ಯಾಕೆ ನಿನಗೆ ಪಕ್ಷಿ ಕಾಣಿಸ್ತಾ ಇಲ್ವಾ? ಇಲ್ಲ, ಕಾಣಿಸ್ತಲ್ಲ. ಮರ ಅದು ಕಾಣಿಸ್ತಾ ಇಲ್ಲ, ಎಳೆಗಳು ಅದು ಕಾಣಿಸ್ತಾ ಇಲ್ಲ, ನನಗೆ ಏನು ಕಾಣಿಸ್ತಾ ಇಲ್ಲ, ಬರೀ ಪಕ್ಷಿಯ ಕಣ್ಣು ಮಾತ್ರ ಕಾಣಿಸ್ತದೆ ಅಂತ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ನೀನು ಈಗ ಶೂಟ್ ಮಾಡು ಆರೋನ ಅಂತ. ಸೊ ಬಾಣ ಚಲಾಯಿಸಿದಾಗ ಶೋರ್ ಶಾಟ್ ಅದು ಪಕ್ಷಿಯ, ಅದೇ ವುಡನ್ ಪಕ್ಷಿಯ ಕಣ್ಣಿಗೆ ತಾಗಿ, ಸೊ ಹಿ ಬಿಕಮ್ಸ್ ದ ವಿನ್ನರ್. ಇದರಿಂದ ನಾವು ಏನು ಅರ್ಥ ಮಾಡ್ಕೊಬಹುದು ಅಂದ್ರೆ, ದಟ್ ಸಿಂಗಲ್ ಮೈಂಡೆಡ್ ಫೋಕಸ್ ಇದೆ ಅಂತಾರಲ್ಲ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರಲ್ವಾ. ಸೊ ಆತರ ನಮ್ಗೆ ಆ ವ್ಯವಸಾಯಾತ್ಮಿಕ ಬುದ್ಧಿ ಬೇಕು. ನಮಗೆ ಭಕ್ತಿಯಲ್ಲಿ ನಾವು ಹಾಗೆ ಮುಂದೆ ಹೋಗಬಹುದು
ಬೇಕು ಅಥವಾ ಜಪ ಚೆನ್ನಾಗಿ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ನಾವು ಕಲ್ಟಿವೇಟ್ ಮಾಡ್ಕೊಬೇಕು. ಸೊ ಹೇಗೆ ಮಾಡ್ಕೊಬಹುದು? ಯಾಕಂದ್ರೆ 6th ಚಾಪ್ಟರ್ ಅಲ್ಲಿ ಕೃಷ್ಣ ಬಹಳ ಸುಂದರವಾಗಿ ಈ ಮನಸ್ಸಿನ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ತಿಳ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಇದನ್ನ ತಿಳ್ಕೊಂಡು ನಾವು ಜಪದ ಸಮಯದಲ್ಲಿ ಎಸ್ಪೆಷಲಿ ನಮ್ಮ ಮನಸ್ಸನ್ನ ನಾವು ಜಪದಲ್ಲಿ ಎಂಗೇಜ್ ಮಾಡ್ಕೊಬಹುದು. ಸೊ ಅಲ್ಲಿ ಕೃಷ್ಣ ಎಲ್ಲ ಹೇಳಲಿಕ್ಕೆ ಟೈಮ್ ಆಗಲ್ಲ, ಬಟ್ ಕೃಷ್ಣ ಹೇಳ್ತಾರೆ ನಮಗೆ ನಮ್ಮ ಮನಸ್ಸನ್ನು ನಾವು ನಮ್ಮ ಫ್ರೆಂಡ್ ಆಗಿ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಅದು ನಮ್ಮ ಎಗೇನ್ಸ್ಟೇ ವರ್ಕ್ ಆಗತ್ತೆ ಅಂತ. ಯಾವಾಗ ಮನಸ್ಸು ನಮ್ಮ ಫ್ರೆಂಡ್ ಆಗತ್ತೆ, ಯಾವಾಗ ನಾವು ಭಕ್ತಿಯಲ್ಲಿ ಸೇವೆಗಳನ್ನು ಮಾಡಬೇಕು, ಜಪಕ್ಕೆ ಕೂತಾಗ ಅಥವಾ ಏನೇ ಸೇವೆ ಮಾಡಬೇಕಾದ್ರೂ ಮನಸ್ಸು ಅದ್ರ ನಾವು ಮಾಡುವ ಸೇವೆಯಲ್ಲಿ ಕೋಆಪರೇಟ್ ಮಾಡಿದ್ರೆ ಆವಾಗ ಅದು ನಮ್ಮ ಫ್ರೆಂಡ್ ಅಂತ ನಾವು ಎಕ್ಸೆಪ್ಟ್ ಮಾಡ್ಕೊಬಹುದು. ಸೊ ಹೇಗೆ ಇದನ್ನ ನಮ್ಮ ಫ್ರೆಂಡ್ ಮಾಡ್ಕೊಬಹುದು? ಆಗ ಕೃಷ್ಣರು ಹೇಳ್ತಾರೆ ಅಭ್ಯಾಸ ಮತ್ತು ವೈರಾಗ್ಯ, ಇದು ಎರಡರಿಂದ ಅದು ಪಾಸಿಬಲ್ ಅಂತ. ಅಭ್ಯಾಸ ಅಂದ್ರೆ ಸೂಟಬಲ್ ಪ್ರಾಕ್ಟೀಸ್. ನಾವು ಜಪದಲ್ಲಿ ನಾವು ಡಿಸ್ಟ್ರಾಕ್ಟ್ ಆಗ್ತೀವಿ, ಆದ್ರಿಂದ ಆ ಕಾರಣದಿಂದ ನಾವು ಜಪವನ್ನು ಬಿಟ್ಬಿಡಬಾರ್ದು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ 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 ಆಗ ನಮಗೆ ಆ ಫೋಕಸ್, ಆ ಕಾನ್ಸಂಟ್ರೇಷನ್ ಆಟೋಮ್ಯಾಟಿಕ್ ಆಗಿ ಬರ್ತದೆ. ಮತ್ತೆ ವೈರಾಗ್ಯ ಅಂದ್ರೆ ನಾನು ಹೇಳಿದ್ನಲ್ಲ, ಬಾಕಿ 22 ಗಂಟೆಯಲ್ಲಿ ನಾವು ಏನ್ ಮಾಡ್ತೀವೋ ದಟ್ ಇಸ್ ಇಂಪಾರ್ಟೆಂಟ್. ನಾವು ಯಾವ ಅನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲ್ಯಸ್ಯ ವರ್ಜನಂ ಅಂತ ಕೇಳಿದೀವಲ್ಲ, ಸೊ ನಾವು ಮಿಕ್ಕಿದ ಸಮಯದಲ್ಲಿ ಡಿಸ್ಟ್ರಾಕ್ಟೆಡ್ ಆಗಿ ಇರಬಾರದು. ಏನೇನು ನಮ್ಮ ಭಕ್ತಿ ಜೀವನಕ್ಕೆ ಒಳ್ಳೆಯದಲ್ಲವೋ, ಅದರಿಂದ ನಾವು ಡಿಸ್ಟ್ರಾಕ್ಟ್ ಆಗ್ತೀವೋ ಅದನ್ನೆಲ್ಲ ನಾವು ದೂರ ಇಡಬೇಕು. ಅದು ವೈರಾಗ್ಯ ಅಂದ್ರೆ ಡಿಟ್ಯಾಚ್ಮೆಂಟ್ ಫ್ರಮ್ ಥಿಂಗ್ಸ್ ದಟ್ ಆರ್ ಹಾರ್ಮಿಂಗ್ ಅವರ್ ಕೃಷ್ಣ ಕಾನ್ಶಿಯಸ್ನೆಸ್. ಸೊ ಸೂಟಬಲ್ ಪ್ರಾಕ್ಟೀಸ್ ಅಂಡ್ ಡಿಟ್ಯಾಚ್ಮೆಂಟ್, ಇದೆರಡು ನಾವು ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಆ ಮನಸ್ಸಿನ ಏಕಾಗ್ರತೆ ಬರುತ್ತದೆ. ಮತ್ತೆ 6th ಚಾಪ್ಟರ್ ಅಲ್ಲಿ ಹೇಳ್ತಾರೆ ಹೇಗೆ ಮನಸ್ಸನ್ನು ನಾವು ಸ್ಟಡಿ ಮಾಡಬಹುದು ಅಂತ. ಆಗ ಕೃಷ್ಣರು ಹೇಳ್ತಾರೆ, ನಾವು ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಶು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಅಂದ್ರೆ ನಾವು ಒಬ್ಬ ಯೋಗಿ ಆಗಬೇಕು ಅಂದ್ರೆ, ನಾವು ಸಾಧನ ಭಕ್ತಿಯನ್ನು ಮಾಡಬೇಕು ಅಂದ್ರೆ ನಮ್ಮ ಆಹಾರ ಅಂದ್ರೆ ಈಟಿಂಗ್ ಹ್ಯಾಬಿಟ್ಸ್, ಮತ್ತೆ ವಿಹಾರ ಅಂದ್ರೆ ರೆಕ್ರಿಯೇಷನಲ್ ಹ್ಯಾಬಿಟ್ಸ್, ಮತ್ತೆ ಕರ್ಮಶು ಅಂದ್ರೆ ನಮ್ಮ ವರ್ಕ್, ನಾವು ಕೆಲಸ ಏನ್ ಮಾಡ್ತೀವೋ ಅದು, ಮತ್ತೆ ನಮ್ಮ ನಿದ್ದೆ ಮಾಡುವ ಹ್ಯಾಬಿಟ್ಸ್, ಎಲ್ಲದರಲ್ಲೂ ನಾವು ರೆಗ್ಯುಲೇಟೆಡ್ ಆಗಿರ್ಬೇಕು. ಇದೆಲ್ಲ ಟೆಕ್ನಿಕ್ಸ್ ನಮ್ಗೆ ಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ, ಹೇಗೆ ನಾವು ಮನಸ್ಸನ್ನ ನಾವು ವಶ ಮಾಡಿಕೊಳ್ಳಬಹುದು, ಸೊ ದಟ್ ನಾವು ಜಪವನ್ನು ಚೆನ್ನಾಗಿ ಮಾಡಬಹುದು ಅಂತ. ಸೊ ಯುಕ್ತ ಆಹಾರ ಅಂದ್ರೆ ನಾವು ಜಾಸ್ತಿನೂ ತಿನ್ನಬಾರದು, ಮತ್ತೆ ತುಂಬಾ ಕಡಿಮೆನೂ ತಿನ್ನಬಾರದು, ಎರಡರಿಂದಾನು ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್ ಕ್ವಾಂಟಿಟಿ ತಿನ್ನಬೇಕು, ಆಯ್ತಾ? ಮತ್ತೆ ವಿಹಾರ ಅಂದ್ರೆ ತುಂಬಾನು ನಿದ್ದೆ ಮಾಡಬಾರದು ಅಂತೇನು, ತುಂಬಾನು ರೆಕ್ರಿಯೇಷನ್ ಆಕ್ಟಿವಿಟೀಸ್ ಇಟ್ಕೊಬಾರದು. ಅಂದ್ರೆ ರೆಕ್ರಿಯೇಷನ್ ಇಲ್ದೇನೂ ಇರಬಾರದು, ಬ್ಯಾಲೆನ್ಸ್ ಇರಬೇಕು. ಮತ್ತೆ ನಮ್ಮ ಕೆಲಸದಲ್ಲೂ ಅಷ್ಟೇ, ನಾವು ಕೆಲಸ ನಮ್ಮ ಕೆರಿಯರು ಪ್ರಮೋಷನ್ ಅನ್ಕೊಂಡು ನಾವು 8 ಗಂಟೆ 10 ಗಂಟೆ ಕೆಲಸ ಮಾಡ್ಬೇಕು ಅಂದ್ರೆ ಇನ್ನೂ ಜಾಸ್ತಿ ಮಾಡಬಾರದು. ಅಂದ್ರೆ 15 ಗಂಟೆ ಮಾಡ್ತೀನಿ ಇನ್ನೂ ಚೆನ್ನಾಗಿ, ಯಾಕಂದ್ರೆ ಅದರಿಂದ ಏನಾಗುತ್ತೆ, ನಮಗೆ ಸಮಯ ಮಾತ್ರ ಕಡಿಮೆ ಇದೆ ಅಲ್ವಾ, ಅದರಿಂದ ನಮಗೆ ಅಷ್ಟು ಸಮಯ ನಾವು ಕೃಷ್ಣ ಭಕ್ತಿಯಲ್ಲಿ ಏನು ಉಪಯೋಗಿಸ್ಬೋದು ಆ ಸಮಯ ಅದರಲ್ಲಿ ನಾವು ಲೂಸ್ ಮಾಡ್ಕೊಂಡ್ಬಿಡ್ತೀವಿ. ಆದ್ರಿಂದ ಲೇಜಿಯಾಗೂ ಇರಬಾರ್ದು, ವರ್ಕೋಹಾಲಿಕ್ಕೂ ಆಗ್ಬಾರ್ದು, ಬ್ಯಾಲೆನ್ಸ್ ಇಟ್ಕೊಬೇಕು. ಅದೇ ತರ ನಮ್ಮ ನಿದ್ರೆಯಲ್ಲೂ ಅಷ್ಟೇ, ನಾನು ನಾಳೆಯಿಂದ ನಿದ್ದೆನೇ ಮಾಡಲ್ಲ, 3 ಗಂಟೆ ನಿದ್ದೆ ಮಾಡ್ತೀನಿ, ಆ ತರನೂ ಮಾಡಬಾರ್ದು. ಅಥವಾ 12 ಗಂಟೆ ನಿದ್ದೆ ಮಾಡ್ತೀನಿ, ಆ ತರನೂ ಇರಬಾರ್ದು, ಅದರಲ್ಲೂ ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಈ ತರ ನಾವು ರೈಟ್ ಬ್ಯಾಲೆನ್ಸ್ ನಾವು ಮಾಡಿಕೊಂಡಾಗ ಇದೆಲ್ಲ ನಮ್ಮ ಸಾಧನೆಗೆ ಅನುಕೂಲವಾಗುತ್ತೆ. ಆಗ ಮನಸ್ಸು ಶಾಂತಿಯಾಗಿರುತ್ತದೆ, ಇಟ್ ವಿಲ್ ನಾಟ್ ಬಿ ಎಜಿಟೇಟೆಡ್. ಆಗ ನಾವು ಜಪವನ್ನು ಮಾಡಬೇಕು. ಅಂಡ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಟೆಕ್ನಿಕ್
ಕೃಷ್ಣ ಹೇಳ್ತಾರೆ, ನೀವು 6th ಚಾಪ್ಟರ್ ಓದಿ ಮನಸ್ಸನ್ನ ಹೆಂಗೆ ಡೀಲ್ ಮಾಡಬೇಕು ಅಂತ, ಬಹಳ ಇನ್ಸ್ಟ್ರಕ್ಟಿವ್. ಸೊ ಅದರಲ್ಲಿ 26th ವರ್ಸ್, ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಮೈತದ್ ಆತ್ಮನ್ಯೇವ ವಶಂ ನಯೇತ್ ಅಂತ ಭಗವಂತ ಹೇಳ್ತಾರೆ. ಇದರ ಅರ್ಥ ಏನು ಅಂದ್ರೆ, ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ, ಮನಸ್ಸು ಅನ್ನೋದು ಚಂಚಲ, ಅಸ್ಥಿರ. ಅದು ಇಟ್ ಇಸ್ ನೋನ್ ಟು ಆಲ್ ಆಫ್ ಅಸ್. ಯಾಕಂದ್ರೆ ಅದು ನಾವು ಆ ತರ ಅದನ್ನ ಟ್ಯೂನ್ ಮಾಡಿದೀವಿ ಅಲ್ವಾ. ಗುರುಪ್ರಭು, ನಾವು ಇನ್ನೊಂದು 10 ನಿಮಿಷ ತಗೊಬೋದಾ ಅಥವಾ ಇಲ್ಲಿಗೆ ನಿಲ್ಲಿಸ್ಬೇಕು? ಖಂಡಿತ please ದಯಮಾಡಿ ಮುಂದುವರಿಸಿ ಪ್ರಭುಜಿ. ಓಕೆ. ಸೊ ಮನಸ್ಸು ಚಂಚಲ ಮಸ್ಥಿರಂ ಅಂದ್ರೆ ಎಷ್ಟೊಂದು ಉದಾಹರಣೆಗಳು ಕೊಟ್ಟಿದ್ದಾರೆ ನೋಡಿ. ನಮ್ಮ ಮನಸ್ಸು ಒಂದು ಮಂಕಿ ತರ, ಮಂಗದ ತರ. ಯಾಕೆ ಕಂಪೇರ್ ಮಾಡ್ತಾರೆ? ಯಾಕಂದ್ರೆ ಒಂದು ಜಾಗದಲ್ಲಿ ಮಂಗ ಕೂರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಒಂದ್ ಚಕ 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 ಅಂದು 1 ನಿಮಿಷನೂ ಸುಮ್ನೆ ಇರಲ್ಲ, ಏನಾದ್ರು ಮಾಡ್ತಾನೆ ಇರ್ಬೇಕು. ಸೊ ನಮ್ಮ ಮನಸ್ಸು ಅದೇ ತರ, 1 ನಿಮಿಷನೂ ಸುಮ್ನೆ ಇರಕ್ಕೆ ಅದು ಆಗುವುದಿಲ್ಲ. ಸೊ ಆಚಾರ್ಯರು ಹೇಳ್ತಾರೆ, ಇದು ಬರೀ ಮಂಗವೇ ಅಲ್ಲ, ಒಂದು ಮಂಗನೇ ಅಷ್ಟು ಚಂಚಲ, ಒಂದು ಜಾಗದಲ್ಲಿ ಕೂರಕ್ಕಾಗಲ್ಲ. ಅಕಸ್ಮಾತ್ ಆಗಿ ಈ ಮಂಗಕ್ಕೆ ಯಾರು ಹೆಂಡ ಕುಡಿಸ್ಬಿಟ್ರೆ ಹೆಂಗಿರುತ್ತೆ? ಇನ್ನೂ ಅಧ್ವಾನ ಆಗೋಗುತ್ತಲ್ವಾ, ಇನ್ನೂ ಚಂಚಲವಾಗ್ಬಿಡುತ್ತೆ. ಸೊ ಬರೀ ಇಷ್ಟೇ ಅಲ್ಲ, ಮಂಗ, ಹೆಂಡ ಕುಡಿದ ಮಂಗ, ಅದಕ್ಕೆ ಒಂದು ಚೇಳು ಕಡ್ದು ಬಿಟ್ರೆ ಇನ್ನು ಹೆಂಗಿರುತ್ತೆ ಆ ಮಂಗ ಅಲ್ವಾ. ಈ ತರ ನಮ್ಮ ಮನಸ್ಸು ಅಷ್ಟು ಚಂಚಲ, ಒಂದು ಜಾಗದಲ್ಲಿ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ತರ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು? ಕೃಷ್ಣ ಹೇಳ್ಕೊಡ್ತಾ ಇರೋದು ನಮಗೆ, ಆ ಮನಸ್ಸು ಅಲ್ಲಿ ಇಲ್ಲಿ ಹೋದಾಗ ನಾವು ಅಲರ್ಟ್ ಆಗಿದ್ದು ಅದನ್ನ ನಾವು ಮತ್ತೆ ವಾಪಸ್ ತಗೊಂಡ್ಬರಬೇಕು. ಸೊ ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತೆ, ದಟ್ ಈಸ್ ನ್ಯಾಚುರಲ್. ಬಟ್ ನಾವು ಅದನ್ನ ಇಮಿಡಿಯೇಟ್ ಆಗಿ ಅಲರ್ಟ್ ಆಗಿದ್ದುಬಿಟ್ಟು ಅದನ್ನ ನಾವು ವಾಪಸ್ ತರಬೇಕು. ದಿಸ್ ಇಸ್ ದ ಪ್ರಾಕ್ಟಿಸ್ ದಟ್ ವಿ ಮಸ್ಟ್ ಫಾಲೋ, ದಟ್ ಕೃಷ್ಣ ಇಸ್ ಟೀಚಿಂಗ್ ಅಸ್. ಸೂಟಬಲ್ ಪ್ರಾಕ್ಟಿಸ್ ರಿನೌನ್ಸಿಯೇಷನ್ ಅಲ್ಲಿ, ಡಿಟ್ಯಾಚ್ಮೆಂಟ್ ಅಲ್ಲಿ ಇದು ಸೂಟಬಲ್ ಪ್ರಾಕ್ಟಿಸ್. ಸೊ ನಾವು ಜಪಕ್ಕೆ ಕೂತಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತೆ, ನ್ಯಾಚುರಲ್. ಮನಸ್ಸಿಗೆ 2 ಪ್ರಾಬ್ಲಮ್, 2 ರೋಗ. ಏನು ಅಂದ್ರೆ, ಇಟ್ ವಿಲ್ ಆಲ್ವೇಸ್ ಲೆಮೆಂಟ್ ಆನ್ ದ ಪಾಸ್ಟ್ ಅಂಡ್ ಆಸ್ಪೈರ್ ಫಾರ್ ದ ಫ್ಯೂಚರ್. ಸೊ ಮನಸ್ಸು ಈ ಪ್ರೆಸೆಂಟ್ ಅಲ್ಲಿ ಇರ್ಲಿಕ್ಕೆ ಅದಕ್ಕೆ ಆಗಲ್ಲ. ಇಲ್ಲ ಮುಂದಿನ ಪ್ಲಾನ್ಸು, ಮುಂದಿನ ಡಿಸೈರ್ಸು ಅದಕ್ಕೆ ಹ್ಯಾಂಕರ್ ಮಾಡ್ತಾ ಇರುತ್ತೆ, ಅಥವಾ ಹಿಂದೆ ಏನ್ ನಡೀತು ಆ ಘಟನೆಗಳಲ್ಲಿ ಇರುತ್ತೆ, ಬಟ್ ಪ್ರೆಸೆಂಟ್ ಅಲ್ಲೇ ಇರಲ್ಲ. ಸೊ ವಿ ಹ್ಯಾವ್ ಟು ಬ್ರಿಂಗ್ ದ ಮೈಂಡ್ ಟು ದ ಪ್ರೆಸೆಂಟ್, ಅಂದ್ರೆ ಇನ್ ಕಾಂಟ್ಯಾಕ್ಟ್ ವಿತ್ ದ ಮಹಾಮಂತ್ರ. ಅಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಈ ಕೃಷ್ಣ ಹೇಳಿರೋ ಪ್ರಕಾರ ನಾವು ಅಲರ್ಟ್ ಆಗಿದ್ದು ಹೋದ್ರೂ ಪರವಾಗಿಲ್ಲ, ಇಮಿಡಿಯೇಟ್ ಆಗಿ ಅದನ್ನ ವಾಪಸ್ ಜಪಕ್ಕೆ ತರಬೇಕು. ಸೊ ಅಲರ್ಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಜಪಕ್ಕೆ ಕೂತಾಗ ಮನಸ್ಸು ಹೋದ ತಕ್ಷಣ ನಾವು ಅದ್ರ ಜೊತೆನೆ ಹೋಗ್ಬಿಡ್ಬಾರ್ದು ಅಲ್ವಾ. ಎಲ್ಲಿ ಹೋದ್ರು ಅದನ್ನ ನಾವು ವಾಪಸ್ ಜಪಕ್ಕೆ ತರಬೇಕು. ಇದನ್ನ ನಾವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ, ದೆನ್ ಮೈಂಡ್ ವಿಲ್ ಬಿಕಮ್ ಅವರ್ ಫ್ರೆಂಡ್. ನ್ಯಾಚುರಲ್ ಆಗಿ ಅದು ಜಪದಲ್ಲಿ ಪ್ರೆಸೆಂಟ್ ಆಗಿರಕ್ಕೆ ಅದು ಇಟ್ ವಿಲ್ ಗೆಟ್ ಅಡ್ಜಸ್ಟೆಡ್. ಈಗ ಒಂದು ವೈಲ್ಡ್ ಹಾರ್ಸ್ ನ ಟೇಮ್ ಮಾಡೋದು ಹಂಗೆ. ಮುಂಚೆ ಬಹಳ ಕಷ್ಟ, ಬಹಳ ಅಗ್ರೆಸಿವ್ ಆಗಿರುತ್ತೆ, ಬಟ್ ಅದಕ್ಕೆ ರೆಗ್ಯುಲೇಟೆಡ್ ಆಗಿ ಒಂದೇ ತರ ಹ್ಯಾಬಿಟ್ಸ್ ಕಲ್ಟಿವೇಟ್ ಮಾಡಿಸಿ 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 ದೆನ್ ಇಟ್ ವಿಲ್ ಬಿಕಮ್ ಎ ಫ್ರೆಂಡ್. ಮನಸ್ಸು ಅಷ್ಟೇ, ಅಲ್ಲಿ ಇಲ್ಲಿ ಹೋಗುತ್ತೆ, ಬಟ್ ವಾಪಸ್ ತರಬೇಕು ಜಪಕ್ಕೆ. ಹಂಗೇ ಮಾಡ್ತಾ ಇದ್ದಾಗ ದೆನ್ ಇಟ್ ವಿಲ್ ಬಿಗಿನ್ ಟು ಕೋಆಪರೇಟ್. ಆಮೇಲೆ ನಾನು ಹೇಳಿದಾಗ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಡಿಸ್ಟ್ರಾಕ್ಷನ್ ನಾವು ಪ್ರಾಕ್ಟೀಸ್ ಮಾಡಬಾರ್ದು, ಆಗ ಜಪ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ನಾವು ಬೇರೆ ಟೈಮಲ್ಲೂ ವಿ ಹ್ಯಾವ್ ಟು ಕಲ್ಟಿವೇಟ್ ಆರ್ ಪ್ರಾಕ್ಟೀಸ್ ಫೋಕಸ್. ಅವಾಗ ನಮಗೆ ಕಲಿಯುಗದಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ಸೋಷಿಯಲ್ ಮೀಡಿಯಾ ಬಂದಾಗ್ಲಿಂದ ನಮಗೆ ಎಷ್ಟು ಡಿಸ್ಟ್ರಾಕ್ಷನ್ ಆಗ್ಬಿಟ್ಟಿದೆ ಅಂದ್ರೆ, ಮುಂಚಿನ ಕಾಲದಲ್ಲಿ ನೋಡಿ, ಡಿಸ್ಟ್ರಾಕ್ಟ್ ಆಗಬೇಕು ಅಂದ್ರೆ ಸ್ವಲ್ಪ ಶ್ರಮ ಪಡಬೇಕಾಗಿತ್ತು, ಸ್ವಲ್ಪ ಎಫರ್ಟ್ ತಗೊಬೇಕಾಗಿತ್ತು. ನಾವೇ ಆ ಜಾಗಕ್ಕೆ ಹೋಗಿ ಆ ತರ ಕಾರ್ಯಗಳಲ್ಲಿ ನಾವು ಇದಾಗಿ ಡಿಸ್ಟ್ರಾಕ್ಟ್ ಆಗ್ತಾ ಇದ್ವಿ. ಈಗ ಡಿಸ್ಟ್ರಾಕ್ಷನ್ ಹ್ಯಾಸ್ ಕಮ್ ಟು ಅವರ್ ಫಿಂಗರ್ ಟಿಪ್ಸ್ ಅಲ್ವಾ. ಎಲ್ಲ ಡಿಸ್ಟ್ರಾಕ್ಷನ್ ನಮ್ಮ ಫೋನಲ್ಲೇ ಇದೆ.
ಅದು ಗಂಟೆ ಆ ಯೂಟ್ಯೂಬ್ ಶಾರ್ಟ್ಸ್ ಅದೆಲ್ಲ ನಾವು ಮಕ್ಕಳೆಲ್ಲ ನೋಡ್ತೀವಲ್ಲ, ಬಟ್ ಗ್ರೋನ್ ಅಪ್ಸು ಡಿವೋಟಿಸು ಇದರಿಂದ ಎಫೆಕ್ಟ್ ಆಗಿದ್ದಾರೆ. ಸೊ ಈ ತರ ನಾವು ದಿನವನ್ನು ಕಳೆದ್ರೆ ನಾವು ಜಪ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ದ ವೆರೈಟೀಸ್ ಆಫ್ ಡಿಸ್ಟ್ರಾಕ್ಷನ್ಸ್ ಹ್ಯಾವ್ ಗಾನ್ ಅಪ್. The intensity of all these distractions have unlimitedly gone up. So much so that each distraction is competing with each other, so that it keeps us firmly in its grip. ಇದ್ರ ಜೊತೆಗೆ ಇಂಟರ್ನಲಿ ನಮ್ಮ ಅಟೆನ್ಷನ್ ಸ್ಪ್ಯಾನು ಎಷ್ಟು ಕಡಿಮೆ ಆಗ್ಬಿಟ್ಟಿದೆ ಅಂದ್ರೆ ಇದೆಲ್ಲ ಸೇರ್ಕೊಂಡು ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ಇಲ್ಲ. ಬಟ್ ನಾವು ಒಂದು ಒಳ್ಳೆ ಪ್ರಾರ್ಥನಾ ಭಾವದಿಂದ ಕೃಷ್ಣನ ಬೇಡಿಕೊಂಡು ಶ್ರದ್ಧೆಯಿಂದ ನಾವು ಸಿನ್ಸಿಯರ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ಮನಸ್ಸು ಡೆಫಿನೆಟ್ಲಿ ಏನೋ it will begin to cooperate when we have to chant. But this is the problem that everybody faces. ನಾವು ಚಾಂಟಿಂಗ್ ನಿಲ್ಲಿಸೋದ್ರಿಂದ ಅದು ದಟ್ ಸೊಲ್ಯೂಷನ್ ಆಗುವುದಿಲ್ಲ. ವಿ ಹ್ಯಾವ್ ಟು ಪ್ರಾಕ್ಟೀಸ್ ಟು ಚಾಂಟ್ ನೈಸ್ಲಿ. ಆದ್ರಿಂದ ನಾರ್ಮಲಿ ವಿ ಸೇ ದಟ್ ಯು ಡೋಂಟ್ ಚಾಂಟ್ with your tongue, you chant with your heart. ಸರಿನಾ? ಅಂದ್ರೆ ನಮ್ಮ ಹೃದಯ, we have to engage our heart in our ಜಪ. ನಮ್ಮ ಹೃದಯವನ್ನು we have to we have to pour out our emotions to Krishna ನಾವು ಜಪ ಮಾಡ್ಬೇಕಾದ್ರೆ. And we hear not with our ears but with our mind. ಸೊ ನಾವು ಜಪ ಮಾಡೋದನ್ನ ನಾವು ಕೇಳಿಸ್ಕೊಬೇಕು, ಮನಸ್ಸನ್ನು ಅಲ್ಲಿಟ್ಟು ಕೇಳಿಸ್ಕೊಬೇಕು. So chant with your mind, and chant with your heart, hear with your mind. That is very important. Actually, ನಾನು ಅನ್ಕೊಂಡಿದ್ದೆ ಇದ್ರ ಬಗ್ಗೆನೂ ಮಾತಾಡಬಹುದು ಅಂತ, ಬಟ್ ಇವತ್ತು ಟೈಮ್ ಆಗಲ್ಲ. ಇನ್ನೊಂದು ಯಾವ್ದಾದ್ರು ಬೇರೆ ಸೆಷನ್, ಬೇರೆ ಆಪರ್ಚುನಿಟೀಸ್ ಇದ್ರೆ ಐ ವುಡ್ ಲೈಕ್ ಟು ಶೇರ್ ದಿಸ್ ಲಿವಿಂಗ್ ನೇಮ್ ಅಂತ. ಜಪದ ಮೇಲೆ ಹೆಂಗೆ ಇಂಪ್ರೂವ್ ಮಾಡ್ಕೊಬೇಕು ಅಂತ ನಮ್ಮ ಆಚಾರ್ಯಗಳು ಎಷ್ಟೊಂದು ಜನ ಬುಕ್ಸ್ ಬರ್ದಿದ್ದಾರೆ. ಸೊ ಲಿವಿಂಗ್ ನೇಮ್ ಅಂತ ಒಂದು ಬುಕ್ ಓದ್ತದ್ದೆ, His Holiness ಸಚಿನಂದನ್ ಮಹಾರಾಜ್ದು. ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಲ್ಲಿ. ಅದರಲ್ಲಿ ಫಸ್ಟ್ ಸ್ಟೆಪ್ ದಟ್ ವಿ ಹ್ಯಾವ್ ಟು ಟೇಕ್ ಟು ಚಾಂಟ್ ಅಟೆಂಟಿವ್ಲಿ ಇಸ್, ಅದನ್ನ ಯೋಜನಾ ಅಂತ ಹೇಳ್ತಾರೆ. ಅಲೈನ್ಮೆಂಟ್. ಅಲೈನ್ಮೆಂಟ್ ಅಂದ್ರೆ ಹೇಗೆ? ಅಲೈನಿಂಗ್ ದ ಬಾಡಿ, ಮೈಂಡ್ ಅಂಡ್ ಹಾರ್ಟ್ so that we are in the present when we chant. ಅದ್ರ ಬಗ್ಗೆ ಅವರು ನಮಗೆ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದಾರೆ. ಯಾಕೆ ಈ ಯೋಜನಾ ಅಥವಾ ಅಲೈನ್ಮೆಂಟ್ ಅನ್ನುವುದು ಇಂಪಾರ್ಟೆಂಟ್ ಜಪ ಮಾಡ್ಲಿಕ್ಕೆ, ಏನ್ ಮಾಡಬೇಕು, ಹೇಗೆ ಬಾಡಿನ ಅಲೈನ್ ಮಾಡ್ಕೊಬೇಕು, ಹೇಗೆ ಮೈಂಡ್ ಮತ್ತೆ ಹೇಗೆ ಹಾರ್ಟ್ ನ ಅಲೈನ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಅದ್ರಲ್ಲಿ ತಿಳಿಸಿದ್ದಾರೆ. ಮೇ ಬಿ ಇನ್ನೊಂದು ಯಾವ್ದಾದ್ರು ಆಪರ್ಚುನಿಟಿ ಇದ್ರೆ ವಿ ಕ್ಯಾನ್ ಟಾಕ್ ಆನ್ ದಟ್. ಸೊ ಅದನ್ನು ಇಟ್ ವಿಲ್ ಹೆಲ್ಪ್ ಅಸ್ ಟು ಚಾಂಟ್ ಅಟೆಂಟಿವ್ಲಿ, ಚಾಂಟ್ keeping our mind with the holy name. ಅದ್ರ ಬಗ್ಗೆ ಹೇಳ್ಬೋದು. ಸೊ ಜಸ್ಟ್ ಟು sum it up, ಏಕಾದಶಿ ಇಸ್ ವೆರಿ ಆಸ್ಪಿಷಿಯಸ್. ನಮಗೆ ಇದು ನಮಗೆ ಒಂಥರ ಬೋನಸ್ ಪಾಯಿಂಟ್ಸ್ ಸಿಗುವ ದಿನ. ಏಕಾದಶಿ ದಿವಸ ನಾವು ಜಪ ಮಾಡಿದ್ರೆ ಅದರ 1000 ಟೈಮ್ಸ್ ನಮಗೆ ಬೆನಿಫಿಟ್ ಸಿಗುತ್ತೆ. ಏನೇ ಆರಾಧನೆ ಸ್ಮರಣೆ ಮಾಡಿದ್ರು ಅದ್ರ ಮಲ್ಟಿಪಲ್ ಟೈಮ್ಸ್ ನಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಏಕಾದಶಿ ದಿವಸ ಆದಷ್ಟು ನಾವು ನಮ್ಮ ಸಮಯವನ್ನು ಕೃಷ್ಣ ಸ್ಮರಣೆ, ಕೃಷ್ಣ ಭಕ್ತಿ ಸೇವೆನಲ್ಲಿ ಉಪಯೋಗಿಸ್ಕೊಬೇಕು. ಮತ್ತೆ ನಾಮ ಜಪ ಈ ಕಲಿಯುಗದ ಯುಗ ಧರ್ಮ. ಭಗವಂತ ನಮ್ಮ ಕಲಿಯುಗದಲ್ಲಿ ಕೆಲವರು ಹೇಳ್ತಾರೆ, ಅರೆ ನಮ್ಮ ಕೃಷ್ಣ ಇದ್ದಿದ್ರೆ ಚೆನ್ನಾಗಿರೋದು, ಆಗ ನಾವು ನಮ್ಮ ಜೀವನವನ್ನು ನಾವು ಸರೆಂಡರ್ ಆಗ್ತಾ ಇದ್ವಿ. ಅರ್ಜುನನಿಗೆ ಆ ಬೆನಿಫಿಟ್ ಇತ್ತು, ಕೃಷ್ಣ ಇದ್ರು ಸರೆಂಡರ್ ಆಗಕ್ಕಾಯ್ತು ಅವ್ರಿಗೆ. ಬಟ್ ನಮಗೆ ಕೃಷ್ಣ ಇಲ್ವಲ್ಲ, ಸೊ ಕಷ್ಟ ಅಂತ ಹೇಳಿ ಎಕ್ಸ್ಕ್ಯೂಸ್ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಕೃಷ್ಣ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಹಿಸ್ ಹೋಲಿ ನೇಮ್. ಕಲಿಕಾಲೆ ನಾಮರೂಪೆ ಕೃಷ್ಣ ಅವತಾರ್. ಸೊ ನಮಗೆ ಕೃಷ್ಣ ಬೇಕು ಅಂತ ನಮಗೆ ಡಿಸೈರ್ ಬಂದ್ರೆ, ನಮಗೆ ಆಸೆ ಇದ್ರೆ ಖಂಡಿತ ಕೃಷ್ಣ ನಮಗೆ ಒಲಿತಾರೆ. ಹೇಗೆ ಅಂದ್ರೆ ನಾಮ ಜಪದಲ್ಲಿ. ಸೊ ಈ ಹರೇ ಕೃಷ್ಣ ಮಹಾಮಂತ್ರ ಇದೆಯಲ್ಲ, ಇದು ಸರ್ವ ಮಂತ್ರ ಸಾರ ನಾಮ ಯಹಿ ಶಾಸ್ತ್ರ ಮರ್ಮ. ಅಂದ್ರೆ ಎಲ್ಲಾ ಶಾಸ್ತ್ರಗಳ ಮರ್ಮ ಅಂದ್ರೆ ಎಸೆನ್ಸ್ ಈ ನಾಮದಲ್ಲಿ ಇದೆ. ಅಂದ್ರೆ ನಮಗೆ ನಾವು ಕನ್ಫ್ಯೂಸ್ ಆಗೋದು ಬೇಡ. ಯಾಕಂದ್ರೆ ನಮ್ಮ ಇಂಡಿಯನ್ ಬ್ಯಾಕ್ ಗ್ರೌಂಡ್ ಇಂದ, ಹಿಂದೂ ಬ್ಯಾಕ್ ಗ್ರೌಂಡ್ ಇಂದ ಎಷ್ಟೊಂದು ಜಪಗಳಿದೆ, ಎಷ್ಟೊಂದು ಮಂತ್ರಗಳ ಉಚ್ಚಾರಣೆ ಮಾಡಬಹುದು. ಸೊ ನಾವು ಯಾವ 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 ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು ಅನ್ನೋದು ಕನ್ಫ್ಯೂಷನ್
ಬೇಕಾಗಿಲ್ಲ ನಮ್ಗೆ. ಯಾಕಂದ್ರೆ ಹರೇ ಕೃಷ್ಣ ಮಹಾಮಂತ್ರದ ಜಪದಲ್ಲಿ ಎಲ್ಲಾ ವೇದಿಕ್ ಚಾಂಟ್ಸ್ ಅದರಿಂದ ನಮಗೆ ಏನು ಲಾಭ ಸಿಗುತ್ತದೋ ಅದೆಲ್ಲ ಲಾಭವು ಬರೀ ಹರೇ ಕೃಷ್ಣ ಮಂತ್ರದ ಜಪದಲ್ಲೇ ನಮಗೆ ಸಿಗತ್ತೆ. ಅಷ್ಟೇ ಅಲ್ಲ, ಜಪ ಮಾಡುವ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದವರಿಗೆ ನಮಗೆ ಯಾವ ಮಂತ್ರದಲ್ಲಿ ಈ ರಿಸಲ್ಟ್ ಅಂದ್ರೆ ಈ ಪ್ರಯೋಜನ ಇಲ್ವೋ ಅದು ಮಹಾಮಂತ್ರದಲ್ಲಿ. ಅದು ಏನು? ಕೃಷ್ಣ ಪ್ರೇಮ. ನಮಗೆ ಮುಕ್ತಿ ಸಿಗಲಿಕ್ಕೆ ಬೇರೆ ಏನಾದ್ರು ಮಾಡ್ಬೋದು, ಬಟ್ ನಮಗೆ ಕೃಷ್ಣ ಪ್ರೇಮ ಪ್ರಾಪ್ತಿ ಮಾಡ್ಲಿಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪವೇ ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ನಮ್ಗೆ ಸ್ಪಿರಿಚುವಲ್ ಲೈಫಲ್ಲಿ ನಾವು ಏನೂ ಮಾಡ್ಬೇಕಾಗಿಲ್ಲ. ಮಹಾಮಂತ್ರದ ಜಪ ಶ್ರದ್ಧೆಯಿಂದ ಮನಸ್ಸು ಇಟ್ಟು ನಮ್ಮ ಹೃದಯದಿಂದ ನಾವು ಜಪ ಮಾಡಿದ್ರೆ ವಿ ವಿಲ್ ಅಟೈನ್ ಟು spiritual perfection. So this was a summary of what we discussed. So ನಿಮ್ಮೆಲ್ಲರಿಗೂ ನಾನು ನನ್ನ ದಂಡವತ್ ಪ್ರಣಾಮ್ಸ್ ಹೇಳ್ತೀನಿ. ನೀವೆಲ್ಲ ಇಷ್ಟು ಭಾರಿ ಸಂಖ್ಯೆಯಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಇದರಿಂದನೇ ಗೊತ್ತಾಗುತ್ತೆ ನೀವು ಎಷ್ಟು ಸೀರಿಯಸ್ ಇದ್ದೀರಾ ನಿಮ್ಮ ಕೃಷ್ಣ ಕಾನ್ಶಿಯಸ್ನೆಸ್, ನಿಮ್ಮ ಸ್ಪಿರಿಚುವಲ್ ಲೈಫ್ ಅಲ್ಲಿ ಅಂತ. ಇಟ್ಸ್ ವೆರಿ ವೆರಿ ಎನ್ಕರೇಜಿಂಗ್. ಸೊ ಕೃಷ್ಣ ಶ್ರೀಲ ಪ್ರಭುಪಾದರು ನಮ್ಮ ಗುರು ಪರಂಪರೆಯ ಆಶೀರ್ವಾದ ನಿಮ್ಮೆಲ್ಲರ ನಿಮ್ಮ ಪರಿವಾರದ ಮೇಲೆ ಇರ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಪ್ರಭುಜಿ ಒಂದೆರಡು ಪ್ರಶ್ನೆ ಮಾಡ್ಬೋದಲ್ಲ ಪ್ರಭುಜಿ? ಎರಡು ಪ್ರಶ್ನೆ. ಓಎಸ್ ಕೇಳಿ. ವಿ ಕಾಂಟ್ ಸಿಟ್ ಲಾಂಗ್ ಟೈಮ್, ಕ್ಯಾನ್ ವಿ ವಾಕ್ ಅಂಡ್ ಚಾಂಟ್? ಹಾ, ಖಂಡಿತ. ನೋಡಿ, ನಾವು ಆಸ್ ಐ ಸೆಡ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಾಟ್ ಎವರ್ ಹೆಲ್ಪ್ಸ್ ಅಸ್ ಟು ಕಾನ್ಸಂಟ್ರೇಟ್ ವೆನ್ ವಿ ಆರ್ ಚಾಂಟಿಂಗ್ ವಿ ಶುಡ್ ಡು. ಸೊ ನಮಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಏನು ಅಂದ್ರೆ, ಜಪ ನಮ್ಮ ಹರೇ ಕೃಷ್ಣ ಮಹಾಮಂತ್ರದ ಸ್ಪೆಷಾಲಿಟಿ, ವಿಶೇಷತೆ ಏನು ಅಂದ್ರೆ, ಬೇರೆ ಎಲ್ಲ ವೇದಿಕ್ ಚಾಂಟ್ಸ್ ಅಲ್ಲೂ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಅಂದ್ರೆ ಕೆಲವು ಮಂತ್ರಗಳು ಬರೀ ಬ್ರಹ್ಮ ಮುಹೂರ್ತದಲ್ಲೇ ಜಪ ಮಾಡಬೇಕು, ಕೆಲವು ಮಂತ್ರಗಳು ಬರೀ ಬ್ರಾಹ್ಮಣರೇ ಜಪ ಮಾಡಬೇಕು, ಕೆಲವು ಮಂತ್ರಗಳು ಕೆಲವು ಪರಿಸ್ಥಿತಿಲಿ ಮನೆಯಲ್ಲಿ ಯಾರು ಸಾವಾದ್ರೆ ಅಥವಾ ಹುಟ್ಟಿದ್ರೆ ಇದ್ರಲ್ಲಿ ಮಾಡಕ್ ಆಗಲ್ಲ, ಕೆಲವು ಮಂತ್ರಗಳು ಬರೀ ಗಂಗಾ ನೀರಿನಲ್ಲೇ ಇದ್ದುಕೊಂಡು ಸ್ನಾನ ಮಾಡಬೇಕು. ಈ ತರ 108 ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಬಟ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಲಿಕ್ಕೆ ಯಾವ ತರ ರೂಲ್ಸು, ಯಾವ ತರ ರೆಗ್ಯುಲೇಷನ್ಸು ಇಲ್ಲ. ನೀವು ಬೆಳಗ್ಗೆನಾರು ಮಾಡ್ಬೋದು, ಮಧ್ಯಾಹ್ನನಾರು ಮಾಡ್ಬೋದು, ರಾತ್ರಿನಾರು ಮಾಡ್ಬೋದು, ಸ್ನಾನಕ್ಕೆ ಮುಂಚೆ ಮಾಡ್ಬೋದು, ಸ್ನಾನ ಆದ್ಮೇಲೆ ಮಾಡ್ಬೋದು. ಯಾವುದೇ ಪರಿಸ್ಥಿತಿ, ಹೆಂಗಸರು ಅವರ ಪೀರಿಯಡ್ಸ್ ಟೈಮಲ್ಲೂ ಜಪ ಮಾಡ್ಬೋದು. ಎಲ್ಲ ಪರಿಸ್ಥಿತಿನಲ್ಲೂ ಎಲ್ಲರೂ ಈ ಜಪವನ್ನು ಮಾಡಬಹುದು. ದಿಸ್ ಇಸ್ ದ ಪವರ್ ಆಫ್ ದ ಹರೇ ಕೃಷ್ಣ ಮಹಾಮಂತ್ರ. ಬಟ್ ಇದರಲ್ಲಿ ನಮಗೆ ಜಪದ ಪೂರ್ತಿ ಬೆನಿಫಿಟ್ ಸಿಗಬೇಕು ಅಂದ್ರೆ ಕೆಲವು ಸ್ಟ್ಯಾಂಡರ್ಡ್ಸ್ ರೆಕಮೆಂಡ್ ಮಾಡಿದ್ದಾರೆ. ಮ್ಯಾಂಡೇಟರಿ ಥಿಂಗ್ ಇಸ್ ದಟ್ ಎವ್ರಿಬಡಿ ಶುಡ್ ಚಾಂಟ್. ಯಾಕಂದ್ರೆ ಇದು ನಮ್ಮ ಯುಗ ಧರ್ಮ. ಬೆಸ್ಟ್ ಪ್ರಾಕ್ಟಿಸಸ್ ಆರ್ ಆಲ್ಸೋ ಗಿವನ್ ಟು ಅಸ್ ಬೈ ದ ಆಚಾರ್ಯಸ್. ಒಂದ್ ಬೆಸ್ಟ್ ಪ್ರಾಕ್ಟಿಸ್ ಏನು, ನಾವು ಭಲೇಹಿ ನಾವು 24 ಗಂಟೆ ಯಾವಾಗ ಬೇಕಾದ್ರೂ ಜಪ ಮಾಡ್ಬೋದು, ಬಟ್ ಬ್ರಹ್ಮ ಮುಹೂರ್ತ ಅಂದ್ರೆ 1.5 ಗಂಟೆ ಸೂರ್ಯೋದಯಕ್ಕಿಂತ ಮುಂಚೆ ಆ ಟೈಮಲ್ಲಿ ಚಾಂಟಿಂಗ್ ಮಾಡಿದ್ರೆ ನಮಗೆ ಬಹಳ ಅದರಿಂದ ಅಂದ್ರೆ ವಿ ಕ್ಯಾನ್ ಡಿರೈವ್ ದ ಬೆಸ್ಟ್ ಬೆನಿಫಿಟ್ ಔಟ್ ಆಫ್ ದಟ್ ಅಂತ ಅದೊಂದು. ಮತ್ತೆ ನಾವು ಒಂದು ಜಾಗದಲ್ಲಿ ಸೇಕ್ರೆಡ್ ಸ್ಪೇಸ್ ಅಂತಾರಲ್ಲ, ಅದನ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ನಾವು ಜಪ ಮಾಡಿದ್ರೆ ದಟ್ ಗಿವ್ಸ್ ಅಸ್ ದ ಬೆಸ್ಟ್ ರಿಸಲ್ಟ್ಸ್ ಅಂತ. ಸೊ ಮತ್ತು ತುಳಸಿ ಮಹಾರಾಣಿ ಸಂಘದಲ್ಲಿ ತುಳಸಿ ಮಹಾರಾಣಿ ಮುಂದೆ ಮಾಡಿದ್ರೆ ಜಪ ಮಾಡಿದ್ರೆ ದಟ್ ಗಿವ್ಸ್ ಅಸ್ ದ ಬೆಸ್ಟ್ ರಿಸಲ್ಟ್ಸ್. ಅಥವಾ ಅರ್ಚ ವಿಗ್ರಹ ಡೈಟೀಸ್ ಮುಂದೆ ಕೂತ್ಕೊಂಡು ಮಾಡಿದ್ರೆ ದಟ್ ಗಿವ್ಸ್ ಅಸ್ ದ ಬೆಸ್ಟ್ ರಿಸಲ್ಟ್ಸ್. ಡಿವೋಟಿ ಅಸೋಸಿಯೇಷನ್ ಅಂದ್ರೆ ಒಂದು ಸಂಘದಲ್ಲಿ ಕೂತ್ಕೊಂಡು ಮಾಡಿದ್ರೆ ದಟ್ ಗಿವ್ಸ್ ಅಸ್ ದ ಬೆಸ್ಟ್ ರಿಸಲ್ಟ್ಸ್. ಈ ತರ ಬೆಸ್ಟ್ ಪ್ರಾಕ್ಟಿಸಸ್ ಎಷ್ಟೊಂದಿದೆ. ಸಪೋಸ್ ನಮಗೆ ಎಲ್ಲದನ್ನು ಫಾಲೋ ಮಾಡಕ್ ಆಗ್ಲಿಲ್ಲ ಅಂದ್ರೆ ಎಷ್ಟು ಆಗತ್ತೋ ಅಷ್ಟು ಮಾಡ್ಬೇಕು. ಇವಾಗ ನಮಗೆ ನಮ್ಮ ದೇಹದ ಪರಿಸ್ಥಿತಿ ಕಲಿಯುಗದಲ್ಲಿ ಹೇಗೆ ಅಂದ್ರೆ, ನಮಗೆ 30 ವರ್ಷ ಇದ್ರೂ ಕೆಳಗ್ ಕೂರಕ್ಕೂ ಆಗಲ್ಲ. ಈ ತರ ಪರಿಸ್ಥಿತಿಲಿ ನಾವಿದ್ದೀವಿ. ಸೊ ಕೆಳಗ್ ಕೂರ್ಲಿಕ್ಕೆ ಆಗಲ್ಲ, ಮತ್ತೆ ಹೇಗ್ ಜಪ ಮಾಡೋದು? ನೋ ಪ್ರಾಬ್ಲಮ್. ಕೆಳಗ್ ಕೂರ್ಲಿಕ್ಕೆ ಆಗಲ್ವಾ? 16 ರೌಂಡ್ ಕೂರ್ಲಿಕ್ಕೆ ಆಗಲ್ವಾ? ಅಟ್ಲೀಸ್ಟ್ 8 ರೌಂಡ್ ನೀವು ಯಾಕೆ ಕೂತ್ಕೊಂಡು ಜಪ ಮಾಡ್ಬೇಕು ಅಂದ್ರೆ, ಅದೊಂಥರ ಫ್ರೇಮ್ ಆಫ್ ಮೈಂಡ್ ಸೆಟ್ ಆಗತ್ತೆ ಅಲ್ವಾ? ಸೊ ಆದ್ರಿಂದ ನಾವೆಲ್ಲ ಹೇಗ್ ಪ್ರಾಕ್ಟೀಸ್ ಮಾಡೋದು ಅಂದ್ರೆ, ಇದು ರೆಕಮೆಂಡೇಶನ್. ಎವ್ರಿ ಡೇ ಒಂದು ಸೇಕ್ರೆಡ್ ಸ್ಪೇಸ್ ಅಂತ ವಿತ್ ಇನ್ ಯುವರ್ ಹಾರ್ಟ್, ಔಟ್ಸೈಡ್ ಆಲ್ಸೋ, ಇನ್ ದ ಫಿಸಿಕಲ್ ಡೈಮೆನ್ಷನ್ ಆಲ್ಸೋ. ಒಂದೇ ಜಾಗದಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್. ಆ ಫ್ಲೋ ಬರುತ್ತೆ ನಮಗೆ. ಸೊ ನೀವು ಮನೆಯಲ್ಲಿ
ನಿಮ್ಮ ಪೂಜಾ ರೂಮ್ ಅಲ್ಲಿ ಒಂದು ಜಾಗದಲ್ಲಿ ಅಲ್ಲೇ ಜಪ ಮಾಡ್ತೀನಿ ಅಂತ ನೀವು ಒಂದು ಸಂಕಲ್ಪ ಮಾಡ್ಕೊಬಹುದು. ಅಂದ್ರೆ ನೀವು ಮನೇಲಿ ಇಲ್ಲ, ಎಲ್ಲೋ ಹೊರಗೆ ಹೋಗಿದ್ದೀರಾ, ಊರಿಗೆ ಹೋಗಿದ್ದೀರಾ ಅಂದ್ರೆ ನಾನು ಈ ಜಾಗ ಇಲ್ಲ ಸೊ ಮಾಡಲ್ಲ ಅಂತ ಬಿಟ್ಬಿಡ್ಬೇಡಿ, ಹಂಗ್ ಮಾಡಬಾರ್ದು. ಸೊ ನೀವು ಒಂದು ಜಾಗದಲ್ಲೇ ಎವ್ರಿ ಡೇ, ಒಂದೇ ಟೈಮ್ ಅಲ್ಲಿ ಎವ್ರಿ ಡೇ ಇದೆಲ್ಲ ಮಾಡಿದ್ರೆ ನಮಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆ ಫ್ಲೋ ಸಿಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸಪೋಸ್ ಅದು ಕೂತ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾಟ್ ಎ ಪ್ರಾಬ್ಲಮ್. ನಿಮಗೆ ಒಂದಷ್ಟು ರೌಂಡ್ ಕೂತ್ಕೊಂಡ್ ಮಾಡ್ಲಿಕ್ಕೆ ಆಗತ್ತಾ ಮಾಡಿ, ಇಲ್ಲ ಅಂದ್ರೆ ಚೇರ್ ಮೇಲೆ ಕೂತ್ಕೊಂಡ್ ಮಾಡಿ, ಇಲ್ಲ ಅಂದ್ರೆ ನಿಂತ್ಕೊಂಡ್ ಮಾಡಿ, ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಕೂತ್ಕೊಂಡ್ ಮಾಡಕ್ ಜಪ ಶುರು ಮಾಡಿದ ತಕ್ಷಣ ನಿದ್ದೆ ಬರಂಗ್ ಆಗುತ್ತೆ ಅಂದ್ರೆ ಓಡಾಡ್ಕೊಂಡ್ ಮಾಡಿ, ಆಯ್ತಾ. ಸೊ ಒಟ್ನಲ್ಲಿ ಜಪ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಬಟ್ ಬೆಸ್ಟ್ ಪ್ರಾಕ್ಟೀಸಸ್ ಇಷ್ಟಿದೆ. ನಿಮಗೆ ಜಪದ ಅಂದ್ರೆ ಶ್ರದ್ಧೆಯಿಂದ ಜಪ ಮಾಡಬೇಕು ಅಂದ್ರೆ ಬೆಸ್ಟ್ ಪ್ರಾಕ್ಟೀಸಸ್ ಫಾಲೋ ಮಾಡಿದ್ರೆ ಇನ್ನೂ ಈಸಿ ಆಗತ್ತೆ. ಬಟ್ ಮೇನ್ ಪಾಯಿಂಟ್ ಇದು, ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಅದಕ್ಕೆ ನಿಮ್ಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಕೊಬೇಕು. ಅದಕ್ಕೆ ಏನು ಅನುಕೂಲವೋ ಆ ತರ ಮಾಡಿ. ನೀವು ಓಡಾಡ್ಕೊಂಡು ಮಾಡ್ಬೇಕು ಅಂದ್ರೆ ನೀವು ಮೇಕ್ ಶೋರ್, ಯಾಕಂದ್ರೆ ಓಡಾಡ್ಬೇಕಾದ್ರೆ ಆಬ್ವಿಯಸ್ಲಿ ಕಣ್ಣು ಅಲ್ಲಿ ಇಲ್ಲಿ ಹೋಗ್ತಾ ಇರತ್ತೆ ಅಲ್ವಾ. ಸೊ ಕಣ್ಣು ಎಲ್ಲಿ ಹೋಗುತ್ತೋ ನಮ್ಮ ಮನಸ್ಸು ಅಲ್ಲೇ ಹೋಗ್ಬಿಡುತ್ತೆ. ಆದ್ರಿಂದ ಓಡಾಡೋದ್ರಲ್ಲಿ ನಾವು ಅಲರ್ಟ್ ಆಗಿರ್ಬೇಕು. ಅಂದ್ರೆ ಮನಸ್ಸು ಓಡಾಡ್ತಾ ಇರಬಾರ್ದು ಅಲ್ಲಿ ಇಲ್ಲಿ, ಬರೀ ಕಾಲುಗಳು ಮಾತ್ರ ಓಡಾಡ್ಬೇಕು. ಬಟ್ ನಮ್ಮ ಮನಸ್ಸು ಜಪದಲ್ಲೇ ಇರಬೇಕು. ಅದನ್ನ ಎನ್ಶೂರ್ ಮಾಡಿದ್ರೆ ದರ್ ಇಸ್ ನೋ ಪ್ರಾಬ್ಲಮ್. ಒಟ್ನಲ್ಲಿ ಚಾಂಟ್ ಮಾಡದೇ ಇರಬೇಡಿ ಅಷ್ಟೇ. ಆದಷ್ಟು ಯಾವುದೇ ಪರಿಸ್ಥಿತಿಲೂ ನಾವು ಚಾಂಟಿಂಗ್ ಮಾತ್ರ ಮಾಡದೇ ಇರಬಾರ್ದು. ಸೊ ಕೂರಕ್ಕಾಗ್ಲಿಲ್ಲ ಅಂದ್ರೆ ಕೆಳಗ್ ಕೂರ್ಲಕ್ಕಾಗ್ಲಿಲ್ಲ ಅಂದ್ರೆ ಚೇರ್ ಮೇಲೆ ಕೂತ್ಕೊಂಡ್ ಮಾಡಿ. ಚೇರ್ ಮೇಲೆ ಕೂರೋದು ಒಳ್ಳೇದು. ನೀವು ಸೋಫಾ ಮೇಲೆಲ್ಲ ಕೂತ್ರೆ ನಿದ್ದೆ ಬರುವ ಸಾಧ್ಯತೆ ಇದೆ. ಅದಕ್ಕೆ ನೀವು ಯೋಚನೆ ಮಾಡಿ ಕರೆಕ್ಟ್ ಆಗಿ ಮಾಡಕ್ಕಾಗುತ್ತೋ ಅದು ಮಾಡಿ. ಸರಿ. ಕೃಷ್ಣ ಪ್ರಭುಜಿ, ಇನ್ನೊಂದು ಪ್ರಭುಜಿ ಒನ್ ಮೋರ್ ಕ್ವಶನ್ ಪ್ರಭುಜಿ. ಅದಕ್ಕಿಂತ ಮುಂಚೆ ಪ್ರಭುಜಿ ನೋಡಿ, ಜಪದ ಬಗ್ಗೆ ತುಂಬಾ ನಮ್ಗೆ ಮಾಹಿತಿಯನ್ನು ಕೊಟ್ರು. ಹಾಗಿರುವಾಗ ಪ್ರಭುನ ಕಡೆಯಿಂದ ಒಂದು ವಿನಂತಿ ನಿಮ್ಮಲ್ಲಿ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರ ರಿಪೋರ್ಟ್ ನಾವು ಈಗ ಪ್ರಭುಗೆ ಕಳಿಸಬೇಕು, ಸರಿಯಾ? ಯಾರ್ಯಾರು ಎಷ್ಟೆಷ್ಟು ಜಪ ಮಾಡ್ತಿದ್ದಾರೆ, 1 ರೌಂಡ, 2 ರೌಂಡ, 5 ರೌಂಡ, 10 ರೌಂಡ, 16, 32. ಹಾಗಿರುವಾಗ ನಿಮ್ಮ ಎಲ್ಲ ಜಪದ ರಿಪೋರ್ಟ್ ಅನ್ನು ನನಗೆ ಪ್ರಭುಗೆ ಸಲ್ಲಿಸಬೇಕು. ಹಾಗಿರುವಾಗ ಪ್ರಭು ಇನ್ನು ಮುಂದೆ ಬಂದು ಇನ್ನು ನಮ್ಮ ಜಪ ಇನ್ನು ಒಳ್ಳೆ ಆಗುವ ರೀತಿಯಲ್ಲಿ ಪ್ರಭು ನಮ್ಗೆ ಮಾಹಿತಿಯನ್ನು ಕೊಡ್ತಾರೆ, ಸರಿಯಲ್ಲ ಪ್ರಭುಜಿ? ಶೋರ್ ಪ್ರಭು, ಐ ವಿಲ್ ಬಿ ವೆರಿ ಹ್ಯಾಪಿ. ದಯಕ್ಷಿಣ್ ಮಾತಾಜಿನ ಪ್ರಶ್ನೆ ಕೇಳಿ ಪ್ರಭುಡ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾನು ಈಗ ಇದು ಕ್ವಾಲಿಟಿ ಆಫ್ ಜಪ ಅಂತ ಹೇಳಿದಿರಲ್ಲ, ಅದರಲ್ಲಿ ನನ್ನ ಒಂದು ಸ್ಪೀಡ್ ಇದೆ. ಇದು ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಸ್ಪೀಡ್ ಅಲ್ಲಿ ಮಾಡಿದ್ರೆ 16 ರೌಂಡ್ 1 ಗಂಟೆ 10 ನಿಮಿಷದಲ್ಲಿ ಮುಗಿತದೆ. ಅಂದ್ರೆ ಮೈಂಡ್ ಇಟ್ಟು ಮಾಡ್ಬೇಕಂದ್ರೆ ಅಷ್ಟು ಕಾನ್ಸಂಟ್ರೇಟ್ ಆಗದಿದ್ರು ಒಂದು 10 ನಿಮಿಷ ಕಾನ್ಸಂಟ್ರೇಟ್ ಮಾಡ್ತೇವೆ. ಆದ್ರೆ ಇದು ಸ್ಪೀಡ್ ಇದು ಸರಿ ಅಂದ್ರೆ ನನ್ನದು 1 ಗಂಟೆಯಲ್ಲಿ ಆಗುದು ಅದು ರಾಂಗಾ ಅಂತ ನನ್ಗೆ ಕೇಳಲಿಕ್ಕಿದ್ದಿತ್ತು ಅದು. ನೋಡಿ, ನಾವು ಜಪ ಮಾಡ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ಮ ಮನಸ್ಸು, ನಮ್ಮ ಹೃದಯ. ಇಟ್ಸ್ ಎ ಡಿವೋಷನಲ್ ಆಕ್ಟಿವಿಟಿ ಅಲ್ವಾ. ಸೊ ಆದ್ರಿಂದ ನಾವು ಮನಸ್ಸು ಹೃದಯವನ್ನು ಅದರಲ್ಲಿ ಎಂಗೇಜ್ ಮಾಡ್ಕೊಂಡು ಚಾನ್ ಮಾಡ್ಬೇಕು, ಆಯ್ತಾ. ಸೊ ಇದು ಮಾಡ್ಲಿಕ್ಕೆ ನಮಗೆ ಪ್ರೊನೌನ್ಸಿಯೇಷನ್ ಶುಡ್ ಬಿ ಪ್ರಾಪರ್, ಆಯ್ತಾ. ಸೊ ಸ್ಪೀಡ್ ಶುಡ್ ನಾಟ್ ಬಿ ದ ಕನ್ಸಿಡರೇಷನ್ ಆರ್ ಕ್ರೈಟೀರಿಯಾ. ಈಗ ನಾವು ನಾಮ ಜಪ ಮಾಡಬೇಕು ಅಂದ್ರೆ ಇಟ್ ಈಸ್ ಲೈಕ್ ಈಟಿಂಗ್ ಗುಲಾಬ್ ಜಾಮೂನ್ ಆರ್ ಈಟಿಂಗ್ ಎನ್ ಐಸ್ ಕ್ರೀಮ್. ಸೊ ನಾರ್ಮಲಿ ನಮ್ಗೆ ಯಾವ್ದಾದ್ರು ಒಂದು ರಸಭರಿತವಾದ ಏನಾದ್ರು ಇದಿದ್ರೆ ವಿ ಡೋಂಟ್ ಐಸ್ ಕ್ರೀಮ್ ಒಂದೇ ನಿಮಿಷದಲ್ಲಿ ತಿನ್ಬಿಡ್ತೀನಿ, ಜಾಮೂನ್ ಆ ತರ ನಾವು ಯೋಚನೆ ಮಾಡಲ್ಲ ಅಲ್ವಾ. ಒಂಥರ ಸ್ವಾದಿಸ್ಕೊಂಡು ತಿಂತೀವಿ. ಅದೇ ತರ ನಾಮ ಜಪಾನು ಅಷ್ಟೇ. ಬಟ್ ಪ್ರೊನೌನ್ಸಿಯೇಷನ್ ಇಸ್ ಇಂಪಾರ್ಟೆಂಟ್. ನಾವು ಇನ್ನೊಂದು ಸೆಷನ್ ಅಲ್ಲಿ ಅಲೈನಿಂಗ್ ದ ಬಾಡಿಲಿ ಈ ಪಾಯಿಂಟ್ ಬರುತ್ತೆ. ಬಟ್ ಈಗ ನಿಮ್ಮ ಪ್ರಶ್ನೆಗೆ ನೋಡಿ ಮಾತಾಜಿ, ಕೆಲವರು 5 ನಿಮಿಷ 1 ರೌಂಡ್ ತಗೊಂತಾರೆ, ಕೆಲವರು 10 ನಿಮಿಷ 1 ರೌಂಡ್ ತಗೊಂತಾರೆ. ಬಟ್ ಹೇಗೆ ಅಂದ್ರೆ ನಾವು ತುಂಬಾ ಕಡಿಮೆ ಸಮಯದಲ್ಲಿ, ನೀವು ಹೇಳ್ತಾ ಇರಲ್ಲ 1 hour 10 minutes ಅಂತ, ಅವಾಗ ನೀವು ಕರೆಕ್ಟ್ ಆಗಿ ಎಲ್ಲ ಪ್ರೊನೌನ್ಸ್ ಮಾಡ್ತಾ ಇದೀರಾ ಅಥವಾ ಈ 16 ಸಿಲೆಬಸ್ ಅಲ್ಲಿ ಕೆಲವು ನುಂಗ್ಬಿಡ್ತಾ ಇದೀರಾ ನಿಮಗೆ ಗೊತ್ತಿಲ್ಲದೆ,
ಇದನ್ನ ನೀವು ಎಕ್ಸಾಮಿನ್ ಮಾಡಬೇಕು. ಅದರಿಂದ ನೀವು ಏನ್ ಮಾಡ್ಬೋದು ಅಂದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ. ನೀವು ಚಾಂಟ್ ಮಾಡ್ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಯಾವ್ದಾದ್ರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಅದರಲ್ಲಿ ಹರೇ ಕೃಷ್ಣ ಹರೇ ರಾಮ್ ಆತರ ಏನಾದ್ರು ಮಿಕ್ಸ್ ಆಗ್ತಾ ಇದೆಯಾ, ನುಂಗ್ತಾ ಇದೀರಾ ಅಂತ ಅದನ್ನ ಎಕ್ಸಾಮಿನ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡ್ಕೊಂಡು. ಸೊ ತುಂಬಾ ಲಾಂಗ್ ಆಗಿ ಚಾಂಟ್ ಮಾಡ್ತೇವೆ, ಒಂದ್ ರೌಂಡಿಗೆ 15 ನಿಮಿಷ ಆಗ್ತದೆ, 20 ನಿಮಿಷ ಆಗ್ತದೆ ಅಂದ್ರೆ ಆಗ ಅದು ಪ್ರಾಬ್ಲಮ್. ಯಾಕೆ ಗೊತ್ತಾ, ಅವಾಗ ಫೀಡ್ಬ್ಯಾಕ್ ಇಸ್ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇದೆ, ಕಾನ್ಸಂಟ್ರೇಷನ್ ಇಲ್ಲ, ಅದರಿಂದ ಅಷ್ಟು ಡ್ರ್ಯಾಗ್ ಆಗ್ತದೆ ಅಂತ. ಸೊ ಐಡಿಯಲಿ ಇಟ್ ಶುಡ್ ಟೇಕ್ ಅಬೌಟ್ 6 minutes. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 5.5 to 6 ನಿಮಿಷದಲ್ಲಿ ಸ್ಪಷ್ಟವಾಗಿ ಚಾಂಟ್ ಮಾಡ್ಬೋದು. ಬಟ್ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಮುಗಿಸ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ನೀವು ಒಂದ್ಸತಿ ರೆಕಾರ್ಡ್ ಮಾಡ್ಕೊಂಡು ನೋಡಿ, ಅಥವಾ ಯಾರನ್ನಾರು ಬೇರೆ ಡಿವೋಟೀಸ್ ಗುರುಪ್ರಭುನ ಯಾರ ಜೊತೆನೋ ಅವ್ರ ಎದುರಿಗೆ ಚಾಂಟ್ ಮಾಡಿ, ಸೊ ದಟ್ ದೇ ಕ್ಯಾನ್ ಐಡೆಂಟಿಫೈ. ತುಂಬಾ ಕಡಿಮೆ ಟೈಮ್ ತಗೊಂಡ್ರೆ ಗ್ಯಾರಂಟಿ ನೇಮ್ಸ್ ಮಿಸ್ ಆಗ್ತದೆ ಅಂತ ಅರ್ಥ ಮಾತಾಜಿ. 1 hour 10 minutes ಎಲ್ಲ ಇಟ್ ಇಸ್ ಟೂ ಟೈಟ್. ಓಕೆ So, ಓಕೆ ಇದನ್ನ ಚೆಕ್ ಮಾಡಿ ನೋಡಿ, ರೆಕಾರ್ಡ್ ಮಾಡಿ ನೋಡಿ, ಅಥವಾ ಯಾರು ಡಿವೋಟಿ ಮುಂದೆ ಹೇಳಿ ನೋಡಿ. ದೆನ್ 1 hour 30 minutes ತನಕ ತಗೊಂಡ್ ಹೋಗ್ಬೋದು ಪ್ರಭು. ಇಂಟರ್ವ್ಯೂ ಮಾಡಿದ್ರೆ 1 hour 30 minutes ತನಕ ತಗೊಂಡ್ ಹೋಗ್ಬೋದು, 30 to 40 minutes. ಐಡಿಯಲಿ 1 hour 40 minutes ಇಸ್ ಇವಾಗ 6 ನಿಮಿಷ ಹಿಡಿದ್ರೆ 1 hour 45 minutes ಆಗುತ್ತೆ. 1 hour ಅಷ್ಟು ಬೇಕು ಮಾತಾಜಿ. 96 minutes ಅಂದ್ರೆ 1 hour 40 minutes ತಗೊಂಡ್ರೆ ಇಟ್ ಇಸ್ ಗುಡ್. ಓಕೆ ಓಕೆ ಪ್ರಭುಜಿ, ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಮಸ್ತ್ ಸಲ್ ಮೇಲೆ ಪ್ರಭುಜಿ ನಿಮ್ಗೆ ತುಂಬಾ ಧನ್ಯವಾದ. ಹೀಗಿರುವಾಗ ತುಂಬಾ ಇನ್ನು ಕ್ವಶನ್ ಬರ್ತಾ ಹೋಗ್ತದೆ. ನಾವು ಮುಂದಿನ ದಿವಸ ಇದನ್ನ ನಾವು ಸ್ಪೆಷಲ್ ಕ್ಲಾಸ್ ಆಗಿ ಕಂಟಿನ್ಯೂ ಮಾಡ್ಬೋದಲ್ಲ ಪ್ರಭುಜಿ? ಶೋರ್. ನಂಗೆ ಏನ್ ಖುಷಿ ಆಗ್ತದೆ ಪ್ರಭು ಅಂದ್ರೆ ನೀವು ನಿಮ್ ಪ್ರಶ್ನೆಗಳೆಲ್ಲ ಇಟ್ ಈಸ್ ಆಲ್ ವೆರಿ ಪ್ರಾಕ್ಟಿಕಲ್ ಕ್ವೆಶನ್ಸ್. ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ದಿನನಿತ್ಯ ಸಾಧನಕ್ಕೆ ಏನು ಉಪಯೋಗಕರವೋ ಆ ಪ್ರಶ್ನೆಗಳು ಕೇಳ್ತಾರೆ. ಸೊ ಇಟ್ಸ್ ಸೋ ನೈಸ್. ಇಲ್ಲಿದ್ರೆ ಕೆಲವ್ರು ಕೇಳ್ತಾರೆ ಏನೋ ಗೋಲೋಕದಲ್ಲಿ ಏನೋ ಇವ್ರಿಗೆ ಅವ್ರಿಗೆ ಇದಾದ್ರೆ ಅದೆಲ್ಲ ನಮ್ಗೆ ಈಗ ಸದ್ಯಕ್ಕೆ ಅದು ರಿಲೆವೆಂಟ್ ಅಲ್ಲ. ನಮ್ ಜಪ ಹೆಂಗ್ ಇಂಪ್ರೂವ್ ಮಾಡ್ಕೊಬೇಕು ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ರೆ ನಮ್ಗೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಗುರು ಪ್ರಭು. ಇಟ್ ವಾಸ್ ವಂಡರ್ಫುಲ್ to have the association of all of you. I'm so proud of you, Guru Prabhu, that you are able to help so many devotees in their spiritual life. All glories to you. I pray that ಅದೆಲ್ಲ ಪ್ರಭುಜಿ, ಅದೆಲ್ಲ ನಿಮ್ಮ ಆಶೀರ್ವಾದ ಪ್ರಭುಜಿ. ನಿಮ್ಮ ಮಧುರ ದೇಶದಿಂದ ಬಂದ ತಿಂದ ಆ ಸಂಘದ ಆ ಒಂದು ಎಫೆಕ್ಟ್ ಪ್ರಭುಜಿ ಇದು. ಅಲ್ಲಿ ಕೂತ್ಕೊಂಡು ಮಾಡಿದ ಭಜನೆ ಕೀರ್ತನೆ. ಆದ್ರೆ ನಿಮ್ಮಂತ ಹಿರಿಯ ಭಕ್ತರಲ್ಲಿ ನಾನು ಒಂದು ಸತಿ ಮಾತಾಡಿರ್ಬೋದು 6 ವರ್ಷದಲ್ಲಿ. ಆದ್ರೆ ಈಗ ನಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಪ್ರಭುಜಿ. ನೀವು ಬಂದು ನಮ್ಮ ಭಕ್ತರಿಗೆಲ್ಲ ಒಂದು ಒಳ್ಳೆಯ ಒಂದು ಕ್ಲಾಸ್ ಅನ್ನು ಕೊಟ್ರಿ. ಇನ್ನು ಮುಂದೆ ಸಹ ನಿಮ್ಮ ಕಡೆಯಿಂದ ಅದೇ ನಾವು ಎಲ್ಲ ಭಕ್ತರ ಕಡೆಯಿಂದ ನಿಮ್ಮ ಚರಣ ಕಮಲಕ್ಕೆ ದಂಡೋತ್ಪನ್ನ ಮಾಡ್ತಾ ನಮ್ಗೆ ಇಂತ ಪ್ರೋತ್ಸಾಹ ಇನ್ನು ಮುಂದೆ ಬೇಕಂತ ನಿಮ್ಮ ಹತ್ರ ಕೇಳಿಕೊಳ್ತೇವೆ ಪ್ರಭುಜಿ. ಹಾಗಿರುವಾಗ ಇಲ್ಲಿ ತುಂಬಾ ಭಕ್ತರು ಸಹ ಬಂದಿದ್ದಾರೆ ಪ್ರಭುಜಿ. ವಿಶೇಷವಾಗಿ ದಿವ್ಯ ಗೋಪಾದಾಸ್ ಪ್ರಭುಜಿ, ಹಾಗೆ ವಿಕ್ರಮ್ ಗೌರದಾಸ್ ಕುಂದಾಪುರದಿಂದ, ಮತ್ತೆ ರಾಧಾ ಜೀವನ್ ಪ್ರಭು ಅಲ್ಲಿ ಇದ್ದಾರೆ, ಮತ್ತೆ ಸಾರಥಿ ಪ್ರಾರ್ಥ ವಾಸುದೇವ ದಾಸ್ ಪ್ರಭುಜಿ. ಹಾಗೆ ಅವರಿಗೂ ಸಹ ನನ್ನ ಕಡೆಯಿಂದ ದಂಡೋತ್ ಪ್ರಣಾಮ ಪ್ರಭುಜಿ. ಹಾಗಿರುವಾಗ ದಿವ್ಯ ಗೋಪಾಲ್ ಪ್ರಭುಜಿ ಸ್ವಲ್ಪ ಪ್ರಭುಜಿಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳ್ತಾ. ಎಸ್ ಪ್ರಭುಜಿ ಪ್ಲೀಸ್. ಮತ್ತೆ ವಿಕ್ರಮ್ ಗೌರ್ ಪ್ರಭುಜಿಗೆ ಒಂದು 5 ನಿಮಿಷ ಮಾತಾಡ್ಬೇಕು ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ದೇವಗ ಪ್ರಭುಜಿ ಹರಿಗಳು. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ಎಲ್ಲ ಭಕ್ತರಿಗೂ ಸಾಷ್ಟಾಂಗ ನಮನಗಳು. ಸೊ ಇವತ್ತು ನೋಡಿದಂತ ಒಂದು ಪ್ರಭು ಪ್ರಾರಂಭ ಮಾಡಿದಾಗ 570 80 ಈ ತರ ಇದ್ರ, ಹಂಗೆ ಹೋಗ್ತಾ ಹೋಗ್ತಾ 615 ಕ್ರಾಸ್ ಮಾಡಿದ್ರಂತ ಅನ್ಸುತ್ತೆ ಭಕ್ತರು. ಸೊ ಇದೆಲ್ಲ ನೋಡಿದ್ರೆ ಗುರು ಪ್ರಭುವಿನ ಒಂದು ಏನು ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಭಕ್ತಿಗೆ ಒಂದು ಈ ಚಾಲನೆ ಇನ್ನೂ ಹೀಗೆ ಮುಂದುವರಿಲಿ. ಭಕ್ತರು ಎಲ್ಲರೂ ತಮ್ಮ ಉತ್ಸಾಹದಿಂದ ಈ ಕೃಷ್ಣ ಭಕ್ತಿಯಲ್ಲಿ ತೊಡಗಲಿ ಅಂತಂದು ಈ ಪ್ರಭುವಿನ ಮುಖಾಂತರ ಇನ್ನೂ ಅವರಿಗೆ ಒಂದು ಒಳ್ಳೆಯ ಒಂದು ಎನರ್ಜಿ ಬಂದಿದೆ ಅಂತ ಅನ್ಕೊಂತಿದ್ದೀನಿ. ಪ್ರಭು ಪ್ರಾರಂಭ ಮಾಡಿದ್ದು ಲೋಮಸ ಋಷಿಯಿಂದ. ಹೇಗೆ ಸಮಯ ತುಂಬಾ ಇತ್ತು ಅವ್ರಿಗೆ ಲೋಮಸ ಋಷಿಗೆ, ಆದ್ರೂ ಅವ್ರು ಅಂತ ಇದ್ರು ನನಗೆ ಸಮಯ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಸಮಯ ತುಂಬಾ ಕಡಿಮೆ ಇದೆ. ಸೊ ಈಗ ನಾವು ಈ ಸಮಯದಲ್ಲಿ ಹೇಗೆ ಉಪಯುಕ್ತವಾದ ನಮ್ಮ ಜೀವನ ನಡೆಸಬೇಕು ಅನ್ನೋದ್ರ ಬಗ್ಗೆ ಪ್ರಭು ತುಂಬಾ ಅರ್ಥವತ್ತಾಗಿ ಹೇಳಿದ್ರು. ಆಮೇಲೆ ಪ್ರಭು ಒಳ್ಳೆ ಒಂದು ಎಕ್ಸಾಂಪಲ್ ತಗೊಂಡ್ ಹೇಳಿದ್ರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನೋದನ್ನ ಒಂದು ಮಂಗನ ಬಗ್ಗೆ ಹೇಳಿದ್ರು. ಮಂಗನ ಒಂದು ಎಕ್ಸಾಂಪಲ್ ನಾವು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ಯಾವ್ದಾದ್ರು ನೆನಪಾಗಿರುತ್ತೆ. ಆಮೇಲೆ ಜಪ ಹೇಗೆ ಡಿಸ್ಟ್ರಾಕ್ಷನ್ ಆಗೋದು,
ಆಮೇಲೆ ಸಮುದ್ರದಲ್ಲಿ ಉಪ್ಪು ನಾವು ಈ ಜೀವನದಲ್ಲಿ ಇದೀವಿ, ಈ ಸಮುದ್ರದಲ್ಲಿ ಇದ್ದಾಗ ನಾವು ಉಪ್ಪು ಇರುವುದೇ ಅದು ಕಾಮನ್ ಆಗಿ. ಬಟ್ ಅಲ್ಲಿಂದ ನಾವು ಅದ್ರಲ್ಲಿ ಇದ್ಕೊಂಡೆ ನಾವು ಹೇಗೆ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅನ್ನೋದನ್ನ ಹೇಳ್ತಾ ಇದ್ರು ಪ್ರಭು. ಸೊ ಅದಕ್ಕೋಸ್ಕರ ಈಗ ನಾವು ಚಾಂಟಿಂಗ್ ಮಾಡೋದನ್ನ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಪ್ರಭು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನಾನು ಇಲ್ಲಿ ಕೇಳ್ತಾ ಇರ್ತೇನೆ, ಬೇರೆ ಎಲ್ಲ ಇಂಟರ್ವ್ಯೂ ಎಲ್ಲ ತಗೋಬೇಕಾದ್ರೆ ಪ್ರಭು ಚಾಂಟಿಂಗ್ ಬಗ್ಗೆ ಬಹಳ ಒತ್ತು ಕೊಡ್ತಾರೆ. ಸೊ ಅದಕ್ಕೆ ಚಾಂಟಿಂಗ್ ಮಾಡೋದನ್ನ ಯಾವಾಗ್ಲೂ ನಾವು ಕೇಳೋಕ್ಕಿಂತ ನಾವು ಹೃದಯದಲ್ಲಿ ಅದನ್ನ ಅರ್ಥವರ್ಥ ಮಾಡ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟ್. ಅದಕ್ಕಾಗಿ ಏನಂತಾರ ಪ್ರಭು, ಈಗ ನಾಲಿಗೆಯಿಂದ ಮಾಡೋಕ್ಕಿಂತ ಚಾಂಟನ್ನ ಹೃದಯದಿಂದ ಮಾಡಿ ಅಂತ ಹೇಳ್ತಾರೆ. ಸೊ ಹೃದಯದಿಂದ ಮಾಡಿದಾಗ ಮಾತ್ರ ನಾವು ಶುದ್ಧತೆ ಪ್ರಾರಂಭ ಆಗುತ್ತೆ, ಆಮೇಲೆ ಪ್ರಯೋಜನ ಸಿಗುತ್ತೆ. ಸೊ ಅದಕ್ಕೆ ಒಂದು ಅಲೈನ್ಮೆಂಟ್ ಮಾಡ್ತೇವೆ. ಹೆಂಗ ನಾವು ವೆಹಿಕಲ್ ಇಂದ ಅಲೈನ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತೀವಿ, ಅದೇ ತರ ಈ ನಾವು ಜಪ ಮಾಡ್ಬೇಕಾದ್ರೆ ನಮ್ಮ ಬಾಡಿಗೆ ಒಂದು ಅಲೈನ್ಮೆಂಟ್ ಮಾಡ್ತೀವಿ. ಮನಸ್ಸು, ಬುದ್ಧಿ ಮತ್ತು ಈ ಹೃದಯ ಶರೀರ ಇವನ್ನ ನಾವು ಅಲೈನ್ಮೆಂಟ್ ಮಾಡ್ಬೇಕಂದ್ರೆ ನಾವು ಒಳ್ಳೆ ಒಂದು ಜಪ ಮಾಡಿದಾಗ ಮಾತ್ರ ಸಾಧ್ಯ ಇದೆ ಅಂತಂದ ಪ್ರಭು ಇವತ್ತು ಏಕಾದಶಿ ದಿನ ಮಹತ್ತರವಾದ ಒಂದು ಅತ್ಯುತ್ತಮ ಒಂದು ನಮ್ಗೆಲ್ಲರಿಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಹೃದಯಪೂರ್ವಕವಾಗಿ ಪ್ರಭುಗಳಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಎಲ್ಲರೂ ಒಂದು ಹರಿ ಬೋಲ್ ಅಂತ ಹೇಳ್ರಿ. ಹರಿ ಬೋಲ್. ಒಂದ್ ನಿಮಿಷ ಪ್ರಭುಜಿ. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ಹರಿ ಬೋಲ್. ಹರಿ ಬೋಲ್.